ಸಂತಸ ಕನಪಿ ನಿನ್ನ ಕೊದ್ದು ಬೆಸಲಿನ ಕನಪಿ ನಿರ್ಮಲ ಬೀಜ ಸಂತಸ ಕನಪಿ ನಿನ್ನ ಕೊದ್ದು ಬೆಸಲಿನ ಕನಪಿ ದೇವ ಬೀಜಿನ ಯಕ್ಷಗಾನ ಗೆನದಿಂಚಿನ ಯಕ್ಷಗಾನ ಚೆಂಡೆ ಮದ್ದಳ ಸೊರಕು ಪೊನ್ನು ನಲಿಗೆದ ದಿಗಿಣ गणपते श्रीवल्लभपते श्री महागणपते श्रीवल्लभपते श्री महागणपते श्रीवल्लभपते श्री महागणपते श्रीवल्लभते समकीर्तन रते समकीर्तन रते सुरनुत नमोस्तुते समकीर्तन रते सुरनुत नमोस्तुते श्री महागणपते श्रीवल्लभपते
ಶ್ರೀ ಮಹಾಗಣಪತೆ ಮೇರ ಮಿತ್ರ ತಾಮರಸದಳ ನೇತ್ರ ತಾಮಸದಿ ಮೇರ ಮಿತ್ರ ನಾಮ ಮಹಿತಾನಂದ ನಿಗಮ ನಿರದಿ ಚಂದ್ರ ತ್ವಾಮೋಗ ಫಲದಾಯಕ ಸದಾ ಹೃದಿ ಭಜೆ ತ್ವಾಮೋಗ ಫಲದಾಯಕ ಸದಾ ಹೃದಿ ಭಜೆ ಹೇಮ ಮಣಿ ವಿಭೂಷಣ ಕೋಮಲ ನಳಿನ ಚರಣ ಹೇಮ ಮಣಿ ವಿಭೂಷಣ ಕೋಮಲ ನಳಿನ ಚರಣ ಸಾಮ ಜನನ ವರಾನನ ರಾಮಚಂದ್ರ ಶರಣ ಶ್ರೀ ಮಹಾಗಣಪತೆ ಶ್ರೀ ವಲ್ಲಭಗಪತೆ ಶ್ರೀ ಮಹಾಗಣಪತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಜಪ್ಪಿನ ಮಗರು ಇದರ ವತಿಯಿಂದ ನಡೆಯುವಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ 165ನೇ ಜಯಂತ್ಯುತ್ಸವದ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷತೆ ವಹಿಸಲಿರುವವರು ನಮ್ಮ ಇತಿಹಾಸ ಪ್ರಸಿದ್ಧ ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಈ ಒಂದು ಮಂದಿರದ ರೂವಾರಿಯು ಅಂತ ಹೇಳ್ಬೋದು. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಪ್ರಾರಂಭದಿಂದ ಇಂದಿನವರೆಗೆ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ಈ ಸಂಘವನ್ನು ಇಷ್ಟೊಂದು ಎತ್ತರಕ್ಕೆ ಬೆಳೆಯುವಲ್ಲಿ ಸಹಕಾರ ನೀಡಿ ಸದಾ ಧಾರ್ಮಿಕ ಚಿತ್ತರಂಜನವರು ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರದ ಅಧ್ಯಕ್ಷರು ಹೌದು. ಅವರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಚಿತ್ತರಂಜನ್ ಕೆ ಇವರನ್ನ ಶ್ರೀ ಕೇಶವ್ ತಂದೋಳಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರು ಪ್ರೀತಿಪೂರ್ವಕವಾಗಿ ಹೂಗುಚ್ಛ ನೀಡಿ ಅವರನ್ನ ಸ್ವಾಗತಿಸಬೇಕು ಅಂತ ಶಾಲ್ ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸುಮಾರು 2 ತಿಂಗಳ ಹಿಂದೆ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರ ಹತ್ರ, ಈಗ ಮಾನ್ಯ ಸಚಿವರು, ಅಂದು ನಾವು ಶಾಸಕರಾಗಿ ಈ ಸಭೆಗೆ ಆಹ್ವಾನಿಸಿದೆವು, ಮಾಜಿ ಸಚಿವರಾಗಿ ನಾವು ಆಹ್ವಾನಿಸಿದೆವು. ಆದರೆ ಗುರುಗಳದೇ ಅಂದು ಅವರು ನಮ್ಮ ಕಾರ್ಯಕ್ರಮ ಒಪ್ಕೊಂಡ್ರು. ಆದರೆ ನಾವೆಣಿಸ್ಕೊಂಡೆವು ಸಚಿವರಾದ ನಂತರ ನಮ್ಮ ಕಾರ್ಯಕ್ರಮಕ್ಕೆ ಸಿಗ್ಲಿಕ್ಕೆ ಇಲ್ಲ ಅಂತೇಳಿ. ಆದರೆ ನಮ್ಮ ಯೋಗವೂ ಹೌದು, ಸಚಿವರಾಗಿ ಸರಳ ಸಜ್ಜನಿಕೆ ಅವರ ಗುಣವನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ಕಾರ್ಯಕ್ರಮ ಚಿಕ್ಕದಿರಲಿ ದೊಡ್ಡದಿರಲಿ ತನ್ನ ಮೆರುಗನ್ನು ನೀಡುವವರು ಕೋಟ ಶ್ರೀನಿವಾಸ ಪೂಜಾರಿ ಅವರು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಅಹಂಕಾರ ತೋರದೆ ಸರಳ ಸಜ್ಜನಿಕೆಯಿಂದ ತನ್ನ ಸ್ಥಾನವನ್ನು ಉಳಿಸಿಕೊಂಡವರು. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಿಂದ ಯಾರು ಮಂತ್ರಿಗಳಾಗಬಹುದು ಅಂತ ಕೇಳುವಾಗ ಮೊದಲು ಕೇಳಿ ಬಂದ ಹೆಸರೇ ಕೋಟ ಶ್ರೀನಿವಾಸ ಪೂಜಾರಿ ಅವರದು. ಭ್ರಷ್ಟಾಚಾರ ರಹಿತ ರಾಜಕಾರಣ, ಪಕ್ಷಾತೀತವಾಗಿ ಎಲ್ಲರೊಂದು ಬೆರೆಯುವ ವ್ಯಕ್ತಿತ್ವ, ಎಲ್ಲೂ ತಾನು ಕಪ್ಪು ಚುಕ್ಕೆ ಕಾಣಿಸ್ಕೊಳ್ಳದಂಥ ವ್ಯಕ್ತಿ ಅಂತ ಹೇಳಿದ್ರೆ ಕೋಟ ಶ್ರೀನಿವಾಸ ಪೂಜಾರಿ ಅವರು. ಯಾಕಂತೇಳಿ ಅವರು ಫೋಟೋದಿಗೆ ಮೊದಲು ಹೇಳೋದು, ನನ್ನ ಫೋಟೋ ಕಪ್ಪು ಬರ್ಬೋದು, ಕಪ್ಪಲ್ಲ, ಆದರೆ ನಿಮಗೆ ಕಪ್ಪು ಚುಕ್ಕೆ ಇನ್ನೂ ಕೂಡ ಬರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನೀವು ಮಾಡಿದಂಥ ಕೆಲಸಗಳು ಅನನ್ಯ. ಒಂದು ಸಣ್ಣ ವ್ಯಕ್ತಿತ್ವವನ್ನು ಇಷ್ಟು ಎತ್ತರಕ್ಕೆ ಬೆಳೆದಂಥ ನಮ್ಮ ಮಾನ್ಯ ಸಚಿವರು ಈಗ ನಮ್ಮ ರಾಜ್ಯದ ಬಂದರು ಮತ್ತು ಮೀನುಗಾರಿಕಾ ಸಚಿವರು, ಮುಜರಾಯಿ ಸಚಿವರಾಗಿ ಕಳೆದ ಬಾರಿಯೂ ಕೂಡ ಸಚಿವರಾದಾಗ ಒಂದು ಕ್ರಾಂತಿಯನ್ನು ತಂದಂಥ ಸಚಿವರು. ಇನ್ನು ಮುಂದಕ್ಕೂ ಕೂಡ ಅವರು ಅಪ್ರತಿಮ ಕ್ರಾಂತಿಯನ್ನಾಡಿ ನಮಗೆ
ಒಂದು ಶೋಭೆಯನ್ನು ಹೇಳಿ ರಾಜ್ಯಕ್ಕೆ ಒಂದು ಹೆಸರು ತರಲಿ, ರಾಷ್ಟ್ರದಲ್ಲಿ ಹೆಸರು ತರಲಿ ಅಂತ ಅವ್ರನ್ನ ಅರಿಸುತ್ತಾ ನಿಮ್ಮೆಲ್ಲರ ಮೂಲಕ ಈ ಒಂದು ಸಭೆಗೆ ಆಹ್ವಾನಿಸುತ್ತಿದ್ದೇನೆ. ಸನ್ಮಾನ್ಯ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಇವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ದಿನೇಶ್ ಅಂಚನ್ ಇವರು ಶಾಲು ಹೊದಿಸಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಭಿನ್ನವಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಉಮಾನಾಥ್ ಕೋಟ್ಯಾನಿಯವರು. ಶ್ರೀ ವಿ ಉಮಾನಾಥ್ ಕೋಟ್ಯಾನಿಯವರು, ಇವರನ್ನು ಕೂಡ ನಾವು ಸರಳ ಸಜ್ಜನಿಕೆ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಳು ಸಾಹಿತ್ಯ ಅಕಾಡೆಮಿಯ ಒಂದು ಹೆಸರು ಯಾರಿಗೂ ಗೊತ್ತಿರಲಿಲ್ಲ, ಅಲ್ಲಿ ಸಾಹಿತ್ಯ ಅಕಾಡೆಮಿಯನ್ನು ಹೆಸರು ಎತ್ತಿಕೊಟ್ಟವರು ಉಮಾನಾಥ್ ಕೋಟ್ಯಾನಿಯವರು. ದೇಶ ವಿದೇಶದಲ್ಲಿ ಹೆಸರು ತಂದು ಇಂದು ಶಾಸಕರಾಗಿ ನಮ್ಮ ಎಲ್ಲರ ಒಂದು ವಿರಾಜಮಾನರಾಗಿರುವವರು ಶ್ರೀ ಉಮಾನಾಥ್ ಕೋಟ್ಯಾನಿಯವರು. ನನ್ನ ಮಿತ್ರರು ಹೌದು. ಅವರನ್ನು ಈ ಸಭೆಗೆ ಆತ್ಮೀಯವಾಗಿ ಆಹ್ವಾನಿಸಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಸನ್ಮಾನ್ಯ ಶಾಸಕರಾದ ಶ್ರೀ ಬಿ ಉಮಾನಾಥ್ ಕೋಟ್ಯಾನಿ ಇವರನ್ನ ಶ್ರೀ ಜನಾರ್ದನ್ VA ಕಾರ್ಯಕಾರಿ ಸಮಿತಿ ಸದಸ್ಯರು ಶಾಲು ಹೊದಿಸಿ ಸ್ಮರಣೆಯನ್ನಿಟ್ಟು ಅವರನ್ನ ಸ್ವಾಗತಿಸಬೇಕು, ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮಾಜಿ ಶಾಸಕರಾದರೂ ಕೂಡ ನಮ್ಮ ಮಂದಿರದ ಬಗ್ಗೆ ನಿರಂತರ ಅಭಿಮಾನ ಇರಿಸಿ ತಮ್ಮ ಅನುದಾನದಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಜಿಲ್ಲೆಯಲ್ಲೇ ಹೇಳ್ಬೋದು ನಮಗೆ ಉಳಿಸಿಕೊಟ್ಟವರು ಮಾಜಿ ಶಾಸಕರಾದಂಥ ಶ್ರೀಯುತ JR ಲೋಬೋ ಇವರು. ಇವರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲರಿಗೂ ತಿಳಿದಿದೆ. ಯಾಕಂತ ಹೇಳಿದ್ರೆ ಅವರ ಸರಳ ಸಜ್ಜನಿಕೆ. ಈ ಸಭೆಯಲ್ಲಿ ಅವರನ್ನು ನಮ್ಮ ಪ್ರೀತಿಗೆ ಹೋಗೊಟ್ಟು ಬಂದಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ JR ಲೋಬೋ ಇವರನ್ನ ಶ್ರೀ ಮನೋಜ್ ಪೂಜಾರಿ ಕಾರ್ಯದರ್ಶಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಇವರು ಶಾಲು ಹೊದಿಸಿ ಸ್ಮರಣಿಕೆಯಲ್ಲಿಟ್ಟು ಆತ್ಮೀಯವಾಗಿ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಸಭೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಇತಿಹಾಸ ಪ್ರಸಿದ್ಧ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಒಂದು ರೂವಾರಿಯು ಶ್ರೀ ಬಿ ಜನಾರ್ದನ ಪೂಜಾರಿ ಅವರಿಗೆ ನಿರಂತರವಾಗಿ ಈ ಒಂದು ಅಭಿವೃದ್ಧಿಯೊಂದಿಗೆ ಕೈ ಜೋಡಿಸಿದವರು ಶ್ರೀ ಹರಿಕೃಷ್ಣ ಬಂಟ್ವಾಳ ಇವರು ಅಭಿವೃದ್ಧಿ ಸಮಿತಿಯರಾದ ಇವರನ್ನು ಕೂಡ ನಮ್ಮ ಒಂದು ಮಂದಿರದ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಶ್ರೀ ಹರಿಕೃಷ್ಣ ಬಂಟ್ವಾಳ ಇವರನ್ನ ಶ್ರೀ ಚೇತನ್ ಕುಮಾರ್ ಆಂತರಿಕ ಲೆಕ್ಕ ಪರಿಶೋಧಕರು ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನಿಟ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ವಿನೋಯಿಸಿಕೊಳ್ತಾ ಇದ್ದೇನೆ. ನಮ್ಮ ಮಂದಿರದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ನಿರಂತರ ಸಹಾಯತೆ ನೀಡುವವರು ಶ್ರೀ ಸತೀಶ್ ಕರ್ಕೇರ ಇವರು. ಋಷಿ ಹಾರ್ಡ್ವೇರ್ನ ಮಾಲೀಕರಾಗಿ ಒಂದು ಗುರುಗಳ ನಿರಂತರ ಸೇವೆಯಲ್ಲಿ ತೊಡಗಿಸಿಕೊಂಡ ಶ್ರೀ ಸತೀಶ್ ಕರ್ಕೇರ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸತೀಶ್ ಕರ್ಕೇರ ಇವರನ್ನ ಶ್ರೀ ಅಶೋಕ್ ತಂದೊಳಿಗೆ ಮೇಲ್ವಿಚಾರಕರು ಸಂಚಾಲಕರು ಈ ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಅಭಿಮಾನ ಪೂರ್ವಕವಾಗಿ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಸ್ಮರಣಿಕೆಯನ್ನಿಟ್ಟು ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೊಡುಗೈ ದಾನಿ
ಗಾರ್ಡಿಯನ್ ಕನ್ಸ್ಟ್ರಕ್ಷನ್ ಮಾಲಕರು, ಅತಿ ಒಂದು ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಹೆಚ್ಚು ಹೆಸರು ಮಾಡಿರುವ ಶ್ರೀಯುತ ಕೇಶವ್ ಕೆ ಇವರನ್ನು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕೇಶವ್ ಕೆ ಇವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಸಿದ್ಧರಾಜ್ ಪೂಜಾರಿ, ಜೊತೆ ಕಾರ್ಯದರ್ಶಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಇವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜಯ ಪೂಜಾರಿ, ಪ್ರಸಾದ ಸಮಿತಿ ಸಂಚಾಲಕರು, ದಯವಿಟ್ಟು ವೇದಿಕೆಗೆ ಆಗಮಿಸಿ ಶಾಲು ಹೊದಿಸಿ ಸ್ಮರಣಿಕೆಯನ್ನಿತ್ತು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾಗರಾಜ್ ಇವರು ಶಾಲು ಹೊದಿಸಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಜಪ್ಪಿನಮೊಗರು, ಇದರ ಅಧ್ಯಕ್ಷರಾಗುವ ದಿನೇಶ್ ಹಂಚನ್ ಇವರು. ಜಪ್ಪಿನಮೊಗರಿನ ಪ್ರಸಿದ್ಧ ಮನೆತನ ಮುಗೇರು ಮನೆಯ ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ. ಇಂದಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಶ್ರೀಮತಿ ರಾಜೇಶ್ವರಿ ಹರೀಶ್ ಇವರು ನಮ್ಮ ಸಂಘದ ವತಿಯಿಂದ ನಡೆಯುವಂತಹ ಸ್ವಸಹಾಯ ಗುಂಪುಗಳ ಅಧ್ಯಕ್ಷೆಯಾಗಿದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಇಂದಿನ ಈ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಚರೋಜಿನಿ ಎಂ ಕಡೆಕಾರ್, ಜಪ್ಪಿನಮೊಗರು ಇವರು. ಆತ್ಮೀಯರಾಗಿದ್ದು ಸಂಘಕ್ಕೆ ಸಲ್ಲಿಸಿದ ಸೇವೆ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಮ್ಮ ಸಂಘದ ಕೀರ್ತಿ ಪತಾಕೆಯನ್ನು ಎತ್ತರಕ್ಕೆ ಒಯ್ದವರು ಅವರು ಅಂದರೆ ಅತಿಶಯೋಕ್ತಿಯಾಗದು. ಅಲ್ಲದೆ ಇತಿಹಾಸ ಪ್ರಸಿದ್ಧ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದ ಮುಕ್ತೇಶ್ವರರಾಗಿ ಅಧ್ಯಕ್ಷರಾಗಿ ನೀವು ಸಲ್ಲಿಸಿದ ಸೇವೆ ಸದಾ ಅನುಕರಣೀಯ. ದಿವಂಗತ ಕೇಶವ ಅಂಗಡಿಮಾರರವರ ಪ್ರಾಮಾಣಿಕ ಸೇವೆ, ಸರಳ ವ್ಯಕ್ತಿತ್ವ ಅವರಿಗೂ ನಮ್ಮ ಸಂಘಕ್ಕೂ ಹೆಚ್ಚಿನ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ ಎಂದು ಹೇಳಲು ನಾವು ಹೆಮ್ಮೆ ಪಡುತ್ತೇವೆ. ನಿಮ್ಮ ಆದರ್ಶವನ್ನು ನಾವು ಸದಾ ಪಾಲಿಸುತ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೆನೆಯುತ್ತಾ ತಮ್ಮ ದಿವ್ಯಾತ್ಮಕ್ಕೆ ನುಡಿ ನಮನವನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ತಾರೀಕು 30/8/2018 ದೈವಾಧೀನರಾದ ನಮ್ಮ ಸಂಘದ ಕ್ರೀಡಾ ಸಮಿತಿ ಸಂಚಾಲಕರಾದ ಶ್ರೀ ಭವಾನಿ ಶಂಕರ್ ಅವರನ್ನು ಸಹ ನೆನೆಯುತ್ತಾ ಸಂಘದ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಧೈರ್ಯವನ್ನು ತುಂಬುತ್ತಾ ಸದಾ ಸಹಕಾರವನ್ನು ನೀಡುತ್ತಾ ಬಂದಿರುವ ನಿಮ್ಮ ನೆನಪು ಸದಾ ನಮ್ಮಲ್ಲಿದೆ. ಪ್ರಸ್ತುತ ಅವಧಿಯಲ್ಲಿ ನಮ್ಮನ್ನಗಲಿದ ಹಿರಿಯರು ನಮಗೆ ಸದಾ ಮಾರ್ಗದರ್ಶನ ನೀಡುತ್ತಿದ್ದ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದ ಜಯಾನಂದ ಅಮೀನ್ ಅವರು ಪ್ರಸ್ತುತ ವರ್ಷದಲ್ಲಿ ನಮ್ಮನ್ನಗಲಿದ್ದು ತಮ್ಮ ಅಭಿಮಾನದ ವ್ಯಕ್ತಿತ್ವವನ್ನು ಸದಾ ನೆನೆಯುತ್ತಾ ಅಗಲಿದ ಈ ದಿವ್ಯಾತ್ಮಗಳಿಗೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ನುಡಿ ನಮನವನ್ನು ಸಲ್ಲಿಸುತ್ತೇವೆ. ದೈವಲ ಅಂದು ದೇವೆರ್ಲ ಅಂದು ನಮ್ಮ ನೆಚ್ಚಿನ ಎಂಗಲ ಕೈತಲ್ದಾನೆ ಕರ್ಮಿ ಪೂಜಾರ್ದಿಗೆ ಉಳಿದು ಈ ಜಪ್ಪಿನಮೊಗರುಡು ಗ್ರಾಮ ದೈವವಾದ ಮೆರುವಂದು ಪನಂಚಿನ ವೈದ್ಯನಾಥನ ನೆನೆಯುವಂತಂದು ಕರೆದು ಪೋಯಿನ ಅಂಚಿನ ಎಂಗ್ಲ ಹಿರಿಯರ ಹಾಕ್ಲೆಗ್ ಮಾತೆರೆಗ್ಲ ಈ ಸಂದರ್ಭಡು ವಂದನೆ ಮಂತೊಂದು ಕಾರ್ಯಕ್ರಮದ ಅಧ್ಯಕ್ಷರೇ ಪೂರ ಅತಿಥಿ ನಕ್ಲೆಗ್ಲ ವಂದನೆ ಮಂತೊಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕರಿನ 15 ವರ್ಷ ಮುಟ್ಟ ಈ ಒಂಜಿ ಜಪ್ಪಿನಮೊಗರುಡು ನಿರಂತರವಾದ ಕೆಲಸ ಮಂತೊಂದು ಬೋಡಾಯನಾಥ್ ಒಂಜಿ ಸಂತೋಷ ಎಂಜಿನ ಬಂಡ ಈ ಸಂಘ ಒಂಜಿ ಬಿಲ್ಲವ ಸೇವಾ ಸಮಾಜದ ಸಂಘ ನಡಪ ಹೊಂದಿತ್ತು ನಾಡಲ ಇಡೀ ಜಪ್ಪಿನಮೊಗರುದ ಮಾತ ಜಾತಿ ಧರ್ಮ ಮಾತೆರೆಗ್ಲ ಉಪಕಾರಿ ಅಪ್ಪನಂಚಿನ ಕೆಲಸ ಮಂತದನ್ನು ಪನಿಯರ ಈ ಪೊರ್ತುಡು ಭಾರಿ ಸಂತೋಷ ಒಂದುಂಡು ಅಂಚಿನ ಕೆಲಸ ಕಾರ್ಯನು ಕರಿನ 15 ವರ್ಷದಿಂಚಲ ಈ ಎಂಗ್ಲು ಮತ್ತೊಂದು ಬಲ್ಲ ಐಕ್ ಮಾತೆರ್ಲ ಎಂಗ್ಲಿಗೆ ಸಹಕಾರ ಮಂತಿದೇರ ಪನಿಯರ್ಲ ಈ ಪೊರ್ತುಡು ಯಾನ್ ಇನ್ನೊಂದಿಲ್ಲ. ಬಹುಶಃ ಆ 15 ವರ್ಷ ದುಂಬು ಸ್ಥಾಪನೆ ಆನಾಗ ಈ ಸಂಘದ ಒಂಜಿ
ಬೆನ್ನೆಲುಬು ಈ ಸಂಘಗೂ ರೂಪುಗೊಂಡಕಲು ಮುಗೇರಿಲ್ಲದ ರಾಮಪ್ಪ ಪೂಜಾರ್ನಕಲು ಬನ್ನಿಯಲ್ಲ ಬಾರಿ ಸಂತೋಷ ಒಂದುಂಡು ಅವತ್ತಂದೆ ಬದಿನಾಡಿ ಕರ್ಮಿಸ್ಥಾನ ಸೀತಾ ಅಚ್ಚುತ್ತ ಸಾಲ್ಯನ್ನ ಇಲ್ಲದಕುಲ್ಲ ಬಹುಶಃ ರಡ್ಡು ಕುಟುಂಬಲ್ಲ ಎಂಗ್ಲು ಪ್ರತಿ ವರ್ಷ ಎನ್ನಿಜಿನಾಂಡ ಎಂಗ್ಲ ತಪ್ಪಾಪುಂಡು ರಡ್ಡು ಕುಟುಂಬಲ ಈ ಸಂಸ್ಥೆಗೆ ಒಂದು ಸ್ವಂತ ಜಾಗು ಆಪುಲಕ ಸ್ಥಳದಾನ ಮಂತದ್ದು ಈ ಸಂಸ್ಥೆಗೆ ರೂಪುಗೊರ್ದು ಈ ಸಂಸ್ಥೆದ ಕೆಲಸ ಕಾರ್ಯನು ಬೆರಿಪೊಟ್ಟಾಯಿನಕಲು ಈ ರಡ್ಡು ಕುಟುಂಬಕ್ಕೂ ಈ ಪೊರ್ತುಡು ಎಂಕುಲು ತರತಗ್ಗಾದು ಒಂದನೇನು ಮಂತೊಂದಲ್ಲ ಬಹುಶಃ ಆನಿರ್ದು ಇನಿಮುಟ್ಟ ಈ ಸಂಘದ ಮಾತ ಕೆಲಸ ಕಾರ್ಯ ನಿರಂತರವಾದ ನಡ್ತೊಂದು ಬರ್ತದ್ದು ಈ ಸಂಘದ ಕೆಲಸ ಕಾರ್ಯ ಪ್ರತಿ ಒಂಜಿ ಬಹುಶಃ ಇನಿ ಕೋಟ ಶ್ರೀನಿವಾಸ ಪೂಜಾರ್ಲನ ಬಗ್ಗೆ ಪನ್ನಾಗ ಪನ್ಪೇರು ಕಟ್ಟ ಕಡೆಯ ವ್ಯಕ್ತಿನಕ್ಲೆಲ್ಲ ಕೋಟ ಶ್ರೀನಿವಾಸ ಪೂಜಾರ್ಲು ಎತ್ತುನಂತಿನ ಕೆಲಸ ಕಾರ್ಯಗಾರ ಕೈ ಪಾರೊಂದುಲ್ಲೇರು ಬಂದು ಅಂಚ ಈ ಸಂಸ್ಥೆ ಯಾನ್ ಎಕಡೆ ಪನ್ಲಕನೆ ಕೇವಲ ಬಿಲ್ಲವ ಸೇವಾ ಸಮಾಜದ ಮಾತ್ರ ಓ ಒಂಜಿ ಜಾತಿ ಧರ್ಮದಕ್ಕೂ ಬತ್ತನಲ್ಲ ಐಕ್ ಸಹಕಾರ ಮನ್ಪಂಚಿನ ಆ ಒಂಜಿ ಕೆಲಸ ಕಾರ್ಯನು ಮಂತೊಂದುಂಡು ಬಹುಶಃ ಜಕ್ಪಿನ ಮುಗೋಡು ವಿಶೇಷವಾದ ಪಾತೆರ್ನ ಪೂರ್ತ ಮಸ್ತ್ ಒಂದು ಶ್ರೀನಿವಾಸ ಪೂಜಾರ್ಲ ಕಾತೊಂದುಲ್ಲೇರು ಲೇಟ್ ಆಂಡಲ ಪನೋಡೆ ಹಾಕೊಂಡು ಈ ಜಪ್ಪಿನ ಮಗೋಡು ಒಂಜಿ ಹೊಸ ವ್ಯತ್ಯಾಸ ಉಂಟು ಬಹುಶಃ ಮೂಲ ಮಸ್ತ್ ಜಾತಿ ಸಂಸ್ಥೆಗಳು ಮಸ್ತ್ ಉಂಡು ಆಂಡ ಈ ಜಪ್ಪಿನ ಮಗುರ್ದ ಜಾತಿ ಸಂಸ್ಥೆಯಲ್ಲಿ ಒಂಜಿ ಐನಂಚಿನ ಒಂಜಿ ಕಾರ್ಯ ಸೂಚಿ ಇನಿ ಮೂಲ ನಡಪನಂಚಿನ ಬಂಟರ ಸಂಘ ಆವಡು ಅತನ ನಾರಾಯಣಗುರು ಸಂಘ ಆವಡು ಅತನ ಬಲ್ಯಾಯ ಸಂಘ ಆವಡು ಅತನ ಒವೆ ಸಂಘ ಆವಡು ಈ ಸಂಘ ಮಾತ ಸಂಸ್ಥೆ ಎಲ್ಲ ಮಾದರಿಯಾದ ಕೆಲಸ ಮತ್ತು ದಯಪಂಡ ಈ ಮಾತ ಜಾತಿ ಸಂಸ್ಥೆ ಎಲ್ಲ ಮಾತಾ ವರ್ಗದ ಪ್ರಯೋಜನ ಕೆಲಸ ಕಾರ್ಯವನ್ನು ಮಂತೊಂದುಂಡು ಐನ್ ಏಪಲ್ ಎಂಕುಲು ಇನ್ನೊಂದಿಲ್ಲ ಐತ ಪದಾಧಿಕಾರಿನಕ್ಕೂ ಮಾತೆಲ್ಲ ಮೂಲ ಉಪಸ್ಥಿತರು ಆತ್ಮೀಯವಾದ ಎಂಗ್ನೊಟ್ಟಿಗೆ ಭಾಗವಹಿಸೊಂದಿಲ್ಲ ಭಾರಿ ಸಂತೋಷದ ಆ ಕೆಲಸ ಅಂಚಿನ ಕೆಲಸ ಕಾರ್ಯನು ನಿರಂತರವಾದ ಮಂತೊಂದು ಬರ್ತದೆ ಇನಿ ಈ ಗ್ರಾಮಡು ಪ್ರತಿ ವರ್ಷ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡ್ತದ್ದು ಪ್ರತಿ ವರ್ಷ ನಾರಾಯಣ ಗುರುಕುಲ್ನ ಈ ಒಂದು ಜನ್ಮದಿನದ ಶುಭ ಸಂದರ್ಭಡು ಮಾತಾ ವರ್ಗದ ಜನಕುಲ್ನ ಮಾತಾ ವಿದ್ಯಾರ್ಥಿನಕ್ಲೇನು ಗೌರವಿಸುವ ಅಂಚಿನ ಮಾತಾ ಏರು ಒವೆ ಜಾತಿ ಧರ್ಮ ಅಂದಿಜ್ಜಿ ಮಾತರೆಲ್ಲ ಗೌರವಿಸಿನ ಕೆಲಸ ಕಾರ್ಯ ಪ್ರತಿ 15 ವರ್ಷ ಈ ಸಮಾರಂಭ ನಮ್ಮ ಮಂತೊಂದಿಲ್ಲ ಐದಲ ಬಕ್ಕು ಸಂತೋಷ ಹೆಂಚಿನ ಬಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪಂಡಿನಂಚಿನ ಪಾತ್ಯದ ಪ್ರಕಾರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಮಂತ್ರಂಚಿನ ಆ ಪಾತ್ಯದ ಪ್ರಕಾರ ಇನಿ ಈ ಮಂದಿರೋಡು ಕೇವಲ ಬಿಲ್ಲವ ಸೇವಾ ಸಮಾಜದಾಗ ಮಾತ್ರ ಪೂಜೆ ಕೊರ್ಪನತ್ತು ಕೇವಲ ಹಿಂದೂ ಸಮಾಜದಾಗ ಮಾತ್ರ ಪೂಜೆ ಕೊರ್ಪನತ್ತು ಭಾರಿ ಅಭಿಮಾನಡು ಭಾರಿ ಸಂತೋಷ ಪಡೋದಿಲ್ಲ ಇನಿ ಮಾತಾ ಧರ್ಮದಾಗ ಅವು ಕ್ರಿಶ್ಚಿಯನ್ ಆವಾಡು ಮುಸ್ಲಿಮ್ಸ್ ಆವಾಡು ಅತನ ಮಾತಾ ಜಾತಕಗಳು ಪೂಜೆ ಕೊಡ್ತಿರೋದು ಮಂಡಾಂಡ ಅವು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ ಮಂದಿರದ ಈ ಮಂದಿರೋಡು ಬಂದ ಮನೆಯಲ್ಲ ಎಂಗ್ಲು ಭಾರಿ ಸಂತೋಷ ಪಡೋದಿಲ್ಲ ಅಂಚಿನ ಕೆಲಸ ಕಾರ್ಯಕ್ಕೂ ಎಂಗ್ಲಿಗೆ ಒತ್ತು ಕೊಡ್ತೀರಿ ಒಂಜಿ ಪ್ರೋತ್ಸಾಹ ಮಾಡ್ತೀರಿ ಐ ನೇಪಲ ಮರಪೆರ ಸಾಧ್ಯಜಿ ಇಂಚಿನ ಹಲವಾರು ಕೆಲಸ ಕಾರ್ಯನು ಇನ್ನು 2,000 ಪುಸ್ತಕ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಈ ಗ್ರಂಥಾಲಯ ಉಂಟು ಈ ಗ್ರಂಥಾಲಯ ಐನು ಬೊಡಾಯನಾಥ ಉಪಕಾರ ಮಂಪನಂಚಿನ ಆ ಕೆಲಸ ಕಾರ್ಯ ಹೊಂದಿತ್ತು ಬಹುಶಃ ಇತ್ತ ಉಪಯೋಗ ಕಮ್ಮಿ ಆದ ಪ್ರಾರಂಭ ಅಂತೂ ಭಾರಿ ಸಂಖ್ಯೆ ಜನಕ್ಕೂ ಐತ ಉಪಯೋಗ ಮತ್ತೊಂದು ಆಂಡಲ 2,000 ಪುಸ್ತಕ ಈ ಒಂಜಿ ಮಂದಿರದ ಗ್ರಂಥಾಲಯ ಉಂಟು ಇನ್ನು ಇನ್ನೊಂದಿಲ್ಲ ನಾ ಕೋಟ ಶ್ರೀನಿವಾಸ ಪೂಜಾರ್ಲು ಆನಿ ವಿಧಾನ ಪರಿಷತ್ ಸದಸ್ಯರಾದಪ್ಪನಾಗ ಈ ಗ್ರಂಥಾಲಯದ ಆನಿದ ಅನುದಾನ ಆ ಕಟ್ಟಡಕ್ಕೂ ಬಹುಶಃ 1.5 ಲಕ್ಷ ರೂಪಾಯಿ ನಾನು ಎಂಗ್ಲಿಗೆ ಅನುದಾನ ಮಂತಿದ್ದೇನೆ ಐನು ಏಪಲ್ ಎಂಕುಲು ಇನ್ನೊಂದಿಲ್ಲ ಆನಿದ ಸಂದರ್ಭ ಬಹುಶಃ ಸುರೂಕ ಆಯ್ನಂಚಿನ ಸಂದರ್ಭ ಆ ಒಂಜಿ ಕೆಲಸ ಕಾರ್ಯ ಮಂತದ ಐನು ಅರ್ಥ ಹೊಂದಬಹುದು ಆಯ್ತು ಒಟ್ಟಿಗೆನೆ ಸರ್ಕಾರದ ತಿಕ್ಕುನಂಚಿನ ಮಾತಾ ಕೆಲಸ ಕಾರ್ಯಗಳು ಎಂಗ್ಲಿಗೆ ಬ್ರೈಸ ಬೈದನು ಇನ್ನು ಭಾರಿ ಸಂತೋಷ ಬನ್ನೋದಿಲ್ಲ ಎಂಗ್ಲ ಈ ಒಂಜಿ ಮಲ್ಲ ಕೆಲಸ ಕಾರ್ಯಕ್ಕೂ ಹಲವಾರು ಈ ಮಂದಿರ ಸ್ಥಾಪನೆ ಆಪನಂಚಿನ ಸಂದರ್ಭಡು ಈ ಮಂದಿರದ ಈ ಭವ್ಯವಾಯಿನಂಚಿನ ಮಂದಿರ ಈ ಊರುದ ಸ್ಥಿತಿವಂತರತ್ತು ಕಾರ್ಮಿಕ ವರ್ಗ ಇತ್ತಿನಂಚಿನ ಈ ಜಪ್ಪಿನಮಗುರದ ಗ್ರಾಮಡು ಬಿಲ್ಲವ ಸೇವಾ ಸಮಾಜದ ಮಾತೆಲ್ಲ ಆತ್ಮಲ್ಲ ಸ್ಥಿತಿವಂತರಾದ ಕೇವಲ ಬೆರಳಣಿಕೆದ ಜನಗಳು ಮಾತ್ರ ಸ್ಥಿತಿವಂತರಾದಿದ್ದೇನೆ ಅಂಚಿನ ಸಂದರ್ಭಡು ಜನಾರ್ದನ ಪೂಜಾರ್ಲು ಈ ಮಂದಿರ ಸ್ಥಾಪನೆ ಬಂತು ಎಂಗ್ಲೆ ಬಿರಿ ಸಹಾಯ ಪಡೆದು ಆನಿ ಆ 2,500 ಆನಿದ ಕಾಲೋಡು 6 ಲಕ್ಷ ರೂಪಾಯಿನ ಅನುದಾನ ಉರಿದಿನ ಕೇವಲ ಕೊನೆ ಹಂತದ ಆ ಒಂದು ಒರಿದಿನಂಚಿನ ಬಡ್ಡಿದ ಒರಿದಿನಂಚಿನ ಕಾಸನ 6 ಲಕ್ಷ ರೂಪಾಯಿನ ಎಂಗ್ಲಿಗೆ ಈ ಮಂದಿರಕ್ಕೂ ಮಂತದೇರು ಅನುದಾನ ಮಂತಿದ್ದೇರು ఆయన ಖಂಡಿತವಲ್ಲ ಮನಪೇರು ಸಾಧ್ಯಜಿ ಆನಿದ ಕಾಲೋಡು ಮಲ್ಲ ಒಂಜಿ ನಿಧಿ ಬಂದ ಮನೆ ಎಲ್ಲ ಇನ್ನೊಂದಿಲ್ಲ ಇದು ಮಾತಾನಾಗ ಈ ಮಂದಿರಗೂ ಕೇವಲ ಬಿಲ್ಲವ ಸೇವಾ ಸಮಾಜದಕ್ಕೂ ಮಾತ್ರ ಸಹಾಯ ಹಸ್ತ ಕೊಡ್ತೀನತ್ತು ನೇರವಾದ ಬತ್ತದು ಅಗ್ಲಗ್ಲ ಸ್ವಂತ ಇಷ್ಟೋಡು ಬತ್ತದು ಈ ಒಂಜಿ ಮಂದಿರಗೂ ಸಾಕಾರ ಮಂತಿನಕ್ಕಲು ಮಸ್ತ್ ಜನ ಒಳ್ಳೆಯರು ಐನು ಏಪಲ ಎಂಗ್ಲು ಮರಪೂಜಾ ಅಂಚಿನ ಒಂಜಿ ಗಟ್ಟೋಡು ಬಹುಶಃ ಜಯಲೋಬೇರು ಶಾಸಕರಾದ ಬತ್ತಿನಂಚಿನ ಈ ಸಂದರ್ಭಡು ಈ ಮಂದಿರದ
ಪ್ರತಿ ಒಂಜಿ ಕೆಲಸ ಕಾರ್ಯಗಳ ಎಂಗ್ಲಿಗೆ ಬೆರೆಸಾಯ ತಟ್ಟದು ಮಾತ ಕೆಲಸ ಕಾರ್ಯಗಳ ಸಹಕಾರ ಮಂದಿನಕು ಇನಿ ಜೇರ್ಲೋಬೇರು ಶಾಸಕರು ಅಧಿಕಾರ ಉಪ್ಪಾಡು ಉಪ್ಪಂದಕಲಾಡು ಆಂಡ ಏಪ ಪೋನಗಲ ಎಂಗ್ಲೊಟ್ಟಿಗೆ ಭಾರಿ ಆತ್ಮೀಯವಾದಿತ್ತದು ಈ ಮಂದಿರದ ಮಾತ ಕೆಲಸ ಕಾರ್ಯಗೂ ಆರು ಬತ್ತದ ಸಹಕಾರ ಮಂದಿರ ಸಾಧಾರಣ ಈ ಮಂದಿರಗೂ ಇಡೀ ಮಾತ ಸರ್ಕಾರ ದಿಕ್ಕಿನ ಅತಿ ಹೆಚ್ಚು ಅನುದಾನನು ಎಂಗ್ಲೆ ಅನುಗ್ರಹ ಮಂದಿನಾರು ಪಂಡ ಜೇರ್ಲೋಬೇರು ಬಂದು ಏನು ಪನಿಯರೆ ಬಾರಿ ಉಳಜಿನ ಸಂದ ಇಲ್ಲ ಮಂತೊಂದಿಲ್ಲ ಬಹುಶಃ ಈ ನೇಪಾಳ ಮರಪೇರ ಸಾಧ್ಯಜಿ ಅನ್ನ ಆ ಒಂಜಿ ಅನುದಾನ ಹೊಡೆದಾದ್ರ ಇಂಕುಲು ಹಲವಾರು ಕೆಲಸ ಕಾರ್ಯ ಮನ್ಪೇರಾನು ಇನಿ ಕೈತಲ್ದ ಸಭಾಭವನದ ಆ ಒಂಜಿ ಕೆಲಸ ಕಾರ್ಯಗಳು ಬಹುಶಃ ಅನ್ನ ಅನುದಾನ ಹೊಡೆದು ಇನಿ ಮನ್ಪೇರ ಸಾಧ್ಯ ಅಂಡು ಇಂಚಿನ ಹಲವಾರು ಸಹಕಾರ ಎಂಗ್ಲಿಗೆ ತಿಕ್ಕಂದ್ರೆ ಐನು ಈ ಪೊರ್ತುಡು ಎನ್ನಿನಂಚಿನ ಕರ್ತವ್ಯವನ್ನು ಮಂತೊಂದು ಬಹುಶಃ ಈ ಒಂಜಿ ಸಂದರ್ಭಡು ಇನಿ ಹಲವಾರು ವ್ಯಕ್ತಿ ನಕಲು ಇನ್ನು ಈ ಸಂದರ್ಭಡು ಕಾಂಡೇರ್ದಿಂಚ ಬತ್ತದು ಹಲವಾರು ಕೆಲಸ ಕಾರ್ಯಕ್ಕೂ ಸಹಕಾರ ಮಾಡ್ತಿದ್ದೇರು ಮಲ್ಲ ರೀತಿಯ ಕೊಡುಗೆ ಎಂಗ್ಲೆ ಕೊಡ್ತೇರು ಐ ನೇಪಾಳ ಮರಪೇರ ಸಾಧ್ಯಜ್ಜಿ ಇನ್ನು ಸಮಾರಂಭಡು ಇತ್ತೇನೆ ಕೋಟ ಶ್ರೀನಿವಾಸ ಪೂಜಾಲ ಇನ್ನು ಭವ್ಯ ಮೆರವಣಿಗೆ ಬೈದರು ಈ ಮೆರವಣಿಗೆದ ಸಹಕಾರ ಕೊಡ್ತ ಕೇವಲ ಬಿಲ್ಲವ ಸೇವಾ ಸಮಾಜದ ಮಾತ್ರ ಹತ್ತು ಇಡೀ ಜಪ್ಪಿನ ಮಗುರದ ಹೆಚ್ಚಿನ ಸಂಘ ಸಂಸ್ಥೆಗಳು ಮಾತಾ ವರ್ಗದ ಜನಕುಲ್ಲ ಅಲ್ತರ್ದಿಡೆ ಬಣ್ಣ ಇಟ್ಟಲ್ಲ ಇನ್ನು ಎಂಗ್ಲಿಗೆ ಸಹಕಾರ ಕೊಡ್ತೇರು ಬಣ್ಣಾಂಡ ಐನು ಏಪಲ ಖಂಡಿತವಾದ್ಲ ಮರಪೇರ ಸಾಧ್ಯಜ್ಜಿ ಇನ್ನು ಅಂಚಿನ ಇನಿ ಬರ್ಸ ಆ ಗಾಳಿ ಇತ್ತನಲ್ಲ ಐನ್ ಮಾತು ಲೆಕ್ಕವ ತೆಪ್ಪಂದೆ ಇದು ಎಂಗ್ಲೊಟ್ಟಿಗೆ ಇತ್ತು ಮತ್ತದು ಈ ಒಂಜಿ ಮಲ್ಲ ರೀತಿದ ಆ ಒಂಜಿ ಕೊಡ್ತೇರು ಬಂಡ ಸಹಕಾರ ಕೊಡ್ತೇರು ಬಂಡ ಐನ್ ಖಂಡಿತವಾದ್ಲ ಮರಪೂಜ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಈ ಒಂಜಿ ಕಾರ್ಯಕ್ರಮ ಒಟ್ಟಿಗೆ ಮಾತ್ರೆಗಳ ಒಂದನೇನು ಮತ್ತೊಂದು ಈ ಒಂಜಿ ಸಂಘಕ್ಕೂ ಎಂಗ್ಲೊಟ್ಟಿಗೆ ನಿರಂತರವಾದ ಮಲ್ಲ ರೀತಿಯ ಬೆನ್ನೆಲು ಬಾತಿದ ಸಹಕಾರ ಮಧ್ಯನಾರು ಯಾಕಡೆ ನುಡಿ ನಮನ ಕೊರ್ಲಕನೆ ಬಣ್ಣಲಾಗ ಕೇಶವ ಅಂಗಡಿ ಮಾರು ಐನ್ ಯಾನು ಏಪಲ ಮರಪೇರ ಸಾಧ್ಯಜ್ಜಿ ಈ ಒಂಜಿ ಸಂಸ್ಥೆದ ಇನಿ ಈ ಸಂಸ್ಥೆದ ಆ ರೀತಿ ಮುಲ್ಪ ಇದ್ದುದೇರಂದಾಂಡ ಆಕಸ್ಮಿಕವಾದ ಆ ರೇಂಗ್ಲೇನ್ ಅಗಲದೇರು ಓಡಾಟ ಮಾಡ್ತದ್ದು ಮುಲ್ಪ ಬುಡಾಯಿನಂಚಿನ ಕೆಲಸ ಕಾರ್ಯನು ಏಪಲ ಮಂತೊಂದಿನಾರು ಆ ಕೆಲಸ ಕಾರ್ಯ ಎಂಕುಲು ಏಪಲ ಮರಪೇರ ಸಾಧ್ಯಜಿ ಅರೇನು ಎನ್ನೊಂದು ಮಾತೆರಲ್ಲ ಎನ್ನೊಂದು ಈ ಪೊರ್ತುಡು ನಾತ್ ಕೆಲಸ ಕಾರ್ಯಲು ಮುಲ್ಪ ಆಯರುಂಡು ಏಪಲ ಹೂ ಕಾರ್ಯಕ್ರಮ ಅಂಡಲ್ ನಿಕ್ಕು ಈತ್ ಮುಟ್ಟ ಎಂಕ್ ನಿಕ್ಲು ಲೆಪ್ಪಂದೆ ಇಜ್ಜಾರು ಮಗ ಏಪ ನಿಕ್ಲು ಲೆತ್ತದಾರ ಅಪ್ಪಗ ಮಾತ ಮುಲ್ಪ ಬೈದೆ ಈ ಸಾರಿ ನಿಕ್ಲು ಆತ್ಮೀಯರಾದ ಯಾನ ಅಧಿಕಾರ ಉಪ್ಪಾಡು ಇಜ್ಜಂದೆ ಉಪ್ಪಾಡು ಆ ಆತ್ಮೀಯತೆ ದೀದ ನಿಕ್ಲು ಲೈದಿನ ತುನಾಗ ಬಹುಶಃ ಯಾನ್ ಎನ್ನಿಯೆ ಇನಿ 10 ಜನ ಎಂದು ಎಂಕಿ ಪಾಪ ಆಪುಣ್ಣೋಣ ನಿಕ್ಲ ಪ್ರೀತಿಗೋಸ್ಕರ ನಿಕ್ಲ ಒಂಜಿ ಆ ಒಂಜಿ ಮಲ್ಲ ಉಡಲ್ದಾರ್ ಒಂಜಿ ಮಲ್ಲ ನಿಕ್ಲ ಮಲ್ಲತ್ತಿಗೆಗೋಸ್ಕರ ನಿಕ್ಲೆ ಮಾತೆರೆಕ್ಲ ಯಾನ್ ಅಭಿನಂದೆ ಪನ್ಪನ ಮಾತ್ರ ತಂದೆ ಈ ಒಂಜಿ ಕಾರ್ಯಕ್ರಮನು ವಾ ಜಾತಿ ಮತ ಭೇದ ಇಲ್ಲ ಇಜ್ಜಂದೆ ಎಂಚ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀರು ಎಂಗ್ಲಿಗೆ ಆದೇಶ ಕೊಡ್ತೇರು ಎಂಗ್ಲಿಗೆ ಉಪದೇಶ ಮಲ್ತಿದ್ದಾರೆ ಆ ಉಪದೇಶದ ಪ್ರಕಾರ ನಿಕ್ಲು ಈ ಕಾರ್ಯಕ್ರಮನು ದುಂಬುಡ್ಲ ನಡ್ತೊಂದು ಬೈದಾರೆ ಇತ್ತೆಲ್ಲ ನಡ್ತೊಂದು ಬತ್ತೊಂದುಲ್ಲಾರು ದುಂಬಕ್ಲ ಇಂದೇ ರೀತಿ ದೇವರು ನಿಕ್ಲೆ ಕೊನೆಯರೆ ಸರ್ವಶಕ್ತಿ ನಿಕ್ಲೆ ಕೊರಡು ಪಂಡದು ಯಾ ನಟ್ಟದು ನಿಗಲ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಿಕ್ಲು ತೋಚನ ಪ್ರೀತಿಗೆ ಯಾನ ಆಭಾರಿ ಆದುಲ್ಲೆ ಪಂಡದು ಎನ್ನ ರಡ್ಡ ಪಾತ್ರ ಮುಕ್ತಾಯ ಮಾಡಿ ಜನಾರ್ದನರಿಗೆ ಒಲುಮೆಯ ಸಹ ಧರ್ಮಿಣಿಯಾಗಿ ಮಕ್ಕಳಾದ ಸುಪುತ್ರ ಆದರ್ಶ್ ಸುಪುತ್ರಿ ಸೋನಿ ಇವರ ನಲುಮೆಯ ಮಾತೆಯಾಗಿ ಸಂತೃಪ್ತಿ ಜೀವನವನ್ನು ಸಾಗಿಸಿದ ತಾವು ವೃತ್ತಿಯಿಂದ ವಯೋನಿವೃತ್ತಿ ಹೊಂದುತ್ತಿರುವ ಈ ಸಂದರ್ಭ ತಮ್ಮ ಸಾರ್ಥಕ ಸೇವೆಯನ್ನು ಪರಿಗಣಿಸಿ ತದನಂತರ ಸುಮಾರು 28 ವರ್ಷಗಳ ಕಾಲ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆಯನ್ನು ಸಲ್ಲಿಸಿ 31/2/2019 ನಿವೃತ್ತಿಯನ್ನು ಹೊಂದಿದ್ದೀರಿ. ತಾವು ನಂಬಿರುವ ದೇವರ ಅನುಗ್ರಹ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ, ನಮ್ಮೆಲ್ಲರ ಶುಭ ಹಾರೈಕೆ ತಮಗೆ ಕಣ್ಣಿಗೆ ಕಾಮನ ರಕ್ಷೆ, ಬೆನ್ನಿಗೆ ಭೀಮರ ರಕ್ಷೆ, ಮುಂಗೈಗೆ ಮುರಾರಿ ರಕ್ಷೆ ಎಂತಾಗಲೆಂದು ಬಯಸುತ್ತಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಉತ್ಸವದ ಪ್ರಯುಕ್ತ ನಡೆಯುವ ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸಲು ಸಂತೋಷವೂ ಅಭಿಮಾನವೂ ಆಗುತ್ತದೆ. ಸರ್ವ ಸದಸ್ಯರ ಪರವಾಗಿ ಜೆ ದಿನೇಶ್ ಅಂಚನ್ ಅಧ್ಯಕ್ಷ, ಜೆ ಮನೋಜ್ ಪೂಜಾರಿ ಕಾರ್ಯದರ್ಶಿ. ಗುರುವೆಂದರೆ ಅದು ಶ್ರೇಷ್ಠ, ಗುರುವೆಂದರೆ ಅದು ಹಿರಿದಾದುದು ಅಂತ ಹಿರಿದು ವ್ಯಕ್ತಿತ್ವಕ್ಕೆ
ಸನ್ಮಾನ್ಯ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಶಾಲು ಹೊದಿಸಿ ಹಾರ ಅರ್ಪಿಸಿ ಫಲಪುಷ್ಪವನ್ನಿತ್ತು ಸ್ಮರಣಿಕೆಯನ್ನ ನೀಡಿ ಸೇರಿದಂತಹ ಈ ಒಂದು ಕಾರ್ಯಕ್ರಮವು ಬಹುಶಃ ದಿನೇಶ್ ಅಂಚನ್ ಅವರು ಹೇಳಿದಾಗೆ ಒಂದು ಅದ್ವಿತೀಯ ಒಂದು ಕಾರ್ಯಕ್ರಮ ಆಗಲಿ, ಮುಂದೆ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಹೇಳಿಕೊಂಡು ದೇವರ ಹತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದಕ್ಕಾಗಿ ವಂದಿಸುತ್ತಾ ಈ ಅವಕಾಶಕ್ಕಾಗಿ ವಂದನೆ. ಜೈ ಹಿಂದ್, ಜೈ ಭಾರತ್. ಸನ್ಮಾನಿಸಬೇಕು ಅಂತ ಬಯಸಿದ್ದೇವೆ. ನಮ್ಮೆಲ್ಲರ ಕೋರಿಕೆ ಮೇರೆಗೆ ದಯವಿಟ್ಟು ತಾವು ಸಮ್ಮಾನ ಪೀಠವನ್ನ ಅಲಂಕರಿಸಬೇಕು ಅಂತ ಭಿನ್ನವಿಸಿಕೊಳ್ತಾ ಇದ್ದೇವೆ. ಸಾಧಕ ಶ್ರೇಷ್ಠ ಇವರ ಸಮ್ಮಾನ ಪತ್ರವನ್ನ ಶ್ರೀ ದಿನೇಶ್ ಅಂಚನ್ ಇವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಟೀಚರ್ನ ಸನ್ಮಾನ ಮಂತದಾಂಡು ಇತ್ತೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಆಶಯದ ಲಕನೆ ಶಿಕ್ಷಣಗೂ ಒತ್ತು ಕೊರ್ಪನಕ್ಲೇನೆ ಗೌರವಿಸಿನಂಚಿನ ಕೆಲಸ ಕಾರ್ಯ ಪ್ರತಿ ವರ್ಷ ಮಂತೊಂದಿಲ್ಲ. ಆ ಪ್ರಕಾರವಾದ ಶ್ರೇಷ್ಠ ಕೆಲಸ ಮಂತಿನಂಚಿನ ಏರಿಗಳ ಗೊತ್ತಾವಂದಿಲ್ಲಕ ತನ್ನ ಕೆಲಸ ಕಾರ್ಯನು ನಿರಂತರವಾದ ಮಂತೊಂದು ಬತ್ತಿನಂಚಿನ ಪ್ರಕಾಶ್ ಅಂಚನ್ರೇನು ಇನಿ ಸನ್ಮಾನ ಮನ್ಪೇರೆ ಬಾರಿ ಸಂತೋಷ ಆವೊಂದುಂಡು. ಬಹುಶಃ ಬಂಟ್ವಾಳದ ಪ್ರಕಾಶ್ ಅಂಚನ್ ಮೂಲ ಸನ್ಮಾನ ಮನ್ಪೇರೆ ಐಕ್ ಬಾರಿ ಮುಖ್ಯ ಕಾರಣಲ ಉಂಡು. ನಂಗೆ ಮಾತ್ರೆಗಳು ಗೊತ್ತಿರ್ತಕ್ಕನೆ ಮುಲ್ಲ ಒಂಜಿ ಸರ್ಕಾರಿ ಶಾಲೆ ಉಂಡು. ಜಪ್ಪಿನ ಮಗುಳದ ಈ ಒಂಜಿ ಬಣ್ಣಗನೆ ಪರಿಸರ ಸರ್ಕಾರಿ ಶಾಲೆ ಬಹುಶಃ ಉಂಡು. ಇಡೀ ಈ ಸರ್ಕಾರಿ ಶಾಲೆಯಲ್ಲಿ ಎಂಚ ನಡುತ್ತೊಂದು ಬಹುಶಃ ಆಜಿನದು ಜೋಕುಲು ಇತ್ತಿನ ಜಪ್ಪಿನ ಮಗುಳದ ಸರ್ಕಾರಿ ಶಾಲೆ ಇನಿ ಕೇವಲ ಇರುವ 30 ಜೋಕುಲು 40 ಜೋಕುಲು ಪುನಡೆ ಮುಟ್ಟ ಎತ್ತುದನ್ನು ಅವು ಏತು ಉಂಟು ಏತು ಒರಿವನೊಂದು ನಂಗೆ ಗೊತ್ತಿಜ್ಜಿ. ಆ ಪ್ರಕಾರವಾದಿತ್ತಿನಂಚಿನ ಇಡೀ ಕರ್ನಾಟಕದ ಒಂಜಿ ಸರ್ಕಾರಿ ಶಾಲೆಯನ್ನು ಒರಿಪಾವಳು ಪಂಪಂಚಿನ ತನ್ನ ಉದ್ದೇಶನು ದೀದು ಹೋರಾಟನು ಮಂತದ್ದು ಮಲ್ಲ ರೀತಿಯ ಯಶಸ್ವಿನ ಕಲಿಸಿನಾರು ಪ್ರಕಾಶ್ ಅಂಚನ್ರು. ಬಹುಶಃ ತನ್ನ 16ನೇ ವರ್ಷದ ಆ ಒಂಜಿ ಪ್ರಾಯಡು ಆರು ಆನಿ ಕಷ್ಟದ ಕಾಲೋಡು ಅಮ್ಮ ಬೀಡಿ ಕಟ್ಟೊಂದು ಬತ್ತನ ಪಪ್ಪ ಕೂಲಿ ಕೆಲಸ ಒಂದು ಪುನಂಚಿನ ಆನಿದ ಸಂದರ್ಭಡು ಕೇವಲ ಕೆಲಸ ಇಜ್ಜಂದೆ 7ನೇ ತರಗತಿ ಕಲ್ತಿನಾರು ಪ್ರಕಾಶನ್ನೇ ಖಾಲಿ 7ನೇ ತರಗತಿ ಕಲ್ತದ್ದು ಆನಿದ ಕಷ್ಟದ ಕಾಲೋಡು ಊರು ಬಿಡ್ದು ಬಾಂಬೆಗೆ ಹೋದು ಅಲ್ಪ ಆ ಹೋಟೆಲ್ ಆ ಎಲ್ಲೇ ಕೆಲಸ ಮಂತದ್ದು. ಬಹುಶಃ ಆ ಹೋಟೆಲ್ ಗ್ಲಾಸ್ ತೆಕ್ಕು ನಾವು ಅತ್ತ ನಾವಂಚಿನ ಎಲ್ಲ ಕೆಲಸ ಮಂತಿದ್ ನಾವು ಇನಿ ನಾ ಪ್ರಕಾಶ್ ನನ್ನ ಬಗ್ಗೆ ಈ ರೀತಿ ಪನ್ನ ಅರೆಗ್ಲ ನಾಚಿಕಾಬಜಿ ಎಂಗ್ಲೆಗ್ಲ ಪನ್ನಿಯರ ಅಭಿಮಾನ ಒಂದು ದಯಪಂಡ ಆನಿದ ಕೆಲಸ ಸಂದರ್ಭಡು ಆನಿ ಯಾರ ಆ ಕಷ್ಟವನ್ನು ತೆರೆಯರು. ಬಹುಶಃ ಆರು ಬಾಂಬೆ ಬೋದು ಪುನಗ ಅಥವಾ ಮುಂಬೈ ಬೋದು ಪುನಗ ಆನಿ ಆ ಭಾಷೆದ ಕೊರತೆಯರಿಗೆ ಬಂದಾಗ ಆರು ಯಾನು ಕಲ್ತೊಲಿತ್ತು ನಾಡ ಯಾನು ಎಂಚಾದು ಒಂದು ಆನೆ ಆಲೋಚನೆ ಮಾಡ್ತಿನಾರು ಪ್ರಕಾಶನ್ನೇ. ಈ ಸಂದರ್ಭಡು ಆರು ಊರದ್ದು ಬತ್ತ ಅಲ್ತದ್ದು ಕೆಲಸ ಕಾರ್ಯ ಮತ್ತು ಅವಳು ಅವಂದ ಊರು ಬತ್ತದು ಕೇವಲ ಒಂದು ಎಲ್ಲಿ ಬಂಡವಾಳವನ್ನು ಪಾಡ್ದು ಬಂಟ್ವಾಳದ ಆ ಒಂಜಿ ಊರುಡು ಅಂಚನ್ ಗಾರ್ಮೆಂಟ್ಸ್ ಮಂಚಿನ ಆ ಒಂಜಿ ಸಂಸ್ಥೆನ ಸ್ಥಾಪನೆ ಮಂತದ್ದು. ಆ ಸಂಸ್ಥೆನ ಮಲ್ಲ ರೈತದ ಬೆಳೆಸಾದು ಇನಿ ಬಂಟ್ವಾಳರು ಅತ್ತನ ಇಡೀ ನಮ್ಮ ಊರು ಅಂಚನ್ ಗಾರ್ಮೆಂಟ್ಸ್ ಬಂಡ ಮಲ್ಲ ಬುದರ್ಪಾಯಿನ ಅಂಚಿನ ಆ ಒಂಜಿ ಕಷ್ಟೋಡು ಮಿತ್ತು ಬತ್ತಿನಾರು ಪ್ರಕಾಶನ್ನೇ. ಆಂಡ ಕಷ್ಟೋಡು ಮಿತ್ತು ಬತ್ತೆ ಅಂದಲ್ಲ ಆ ತೀರ್ಥ ಮಟ್ಟು ಹೊತ್ತಿನ ಏಪಲ ಮನಪಂದಿನಾರು ಪ್ರಕಾಶನ್ನೇ. ತಾನು ಕಲ್ತಿನ ಅಂಚಿನ ದಡ್ಡಲ್ ಕಾಳದ ಬಂಟ್ವಾಳ ಹೊಡ್ತಿನ ದಡ್ಡಲ್ ಕಾಳದ ಆ ಸರಕಾರಿ ಶಾಲೆಗೆ ಪೋದು ಆರು ಏಪ ಒಂಜಿ ಉನ್ನತ ಸ್ಥಾನಕ್ಕೆ ಬತ್ತಾರ ಆ ಸಂದರ್ಭ ಯಾರು ಆಲೋಚನೆ ಮಾಡ್ತಿದ್ದಾರೆ. ಆರು ಕಲ್ತಿನಂಚಿನ ದಡ್ಡಲ್ ಕಾಳದ ಶಾಲೆ ಪೋದು ತೂನಾಗ ಆರು ಕಲ್ತೊಂದು ಪುನಗ 10 ಜೋಕುಲು ಇತ್ತೇರಂದಾಂಡ ಆರಾನಿ ಬೋದು ತೂನಾಗ ಕೇವಲ 30 ಜೋಕುಲು ಇತ್ತೀನಿ. ಅಪಕನೆ ಆಲೋಚನೆ ಮಾಡ್ತಾರೆ ಇಡೀ ನಮ್ಮ ಸರ್ಕಾರಿ ಶಾಲೆನ ಇಂಚನೆ ಒಂದು ಅಂದಾಂಡ ಮಾತಾ ಮುಚ್ಚುಂಡು ಆಂಡ ಪಾಪದಕಲೆ ಕಲ್ಪನಂಚಿನ ಅವಕಾಶನೇ ದಿಕ್ಕುಜಿ ಇಡೀ ಖಾಸಗಿ ಶಾಲೆದ ಅದ ಕಾರ್ಬಾರೆ ಮಲ್ಲ ಒಂದು ಪುಡ ಅವನ ಜೋಕುಲಿಗೆ ಇಂಚ ಆ ಹಳ್ಳಿ ಪ್ರದೇಶಡು ವಿದ್ಯಾಭ್ಯಾಸ ಕೊರ್ಪುಣಿಂದು ಆನೇ ನಿರ್ಣಯ ಮಂತೇರು. ಇಡೀ ಸರ್ಕಾರಿ ಶಾಲೆನಿ ದಡ್ಡಲ್ ಕಾಡದ ಸರ್ಕಾರಿ ಶಾಲೆ ಆನೆ ಒರಿಪಾವೆ ಇಡೀ ಊರು ಸುತ್ತೇರು ಊರು ತಗೊಳ್ಳು ತಿಳ್ತೇರು ಅರೆ ನಮ್ಮ ಆ ರೀತಿದ ಒಂದು ಅಪಹಾಸ್ಯ ಮಂತೇರು. ಆಂಡ ಪ್ರಕಾಶ್ ಅನ್ನೆ ಆ ಬಗ್ಗೆ ಒಂಜಿ ಇಂಜರಿ ಓಡಿ ಮುಟ್ಟ ಪಂಡೇರು ಪಂಡ ಪ್ರಕಾಶನ್ನ ಇರ್ನ ಜೋಕುಲು ಓಡಿ ಹೋಗ್ಬಂದು ಇರ್ನ ಜೋಕುಲು ಸರ್ಕಾರಿ ಖಾಸಗಿ ಶಾಲೆಗೆ ಹೋಗುದಿಲ್ಲೇರು. ಅವಾಗ ಈ ಸರ್ಕಾರಿ ಶಾಲೆಗೆ ಎಂಚ ಎಂಗ್ಲೇನ್ ಕಡಪವರು ಪಂಪಂಚಿನ ಆ ಒಂಜಿ ಪಾತೆರ ಬಣ್ಣಗ ಏಪಲ ಬಿರಜಾರಂದೆ ತನ್ನ ರಡ್ಡು ಜೋಕುಲೆಲ್ಲ
ರಡ್ಡು ಜೋಕ್ಲೆಲ್ಲ ಖಾಸಗಿ ಶಾಲೆ ದೆತ್ತದು ಡಡ್ಡಲ್ ಕಾಡ್ದ ಆ ಸರಕಾರಿ ಶಾಲೆ ಕೀರ್ತಿ ಪ್ರಕಾಶನಾಗೊಂಡು ಪನಿಯರ್ಲ ಭಾರಿ ಸಂತೋಷ ಇದು ಮಾತ್ರ ತನ್ನ ರಡ್ಡು ಜೋಕ್ಲೇನು ಸೇರೋಣ ಒಂದು ಊರು ದಕ್ಲೇನು ಸೇರೋಣ ತುಂಬು ತನ್ನ ಸಂಬಂಧ ದಕ್ಲೇನು ತನ್ನ ದೋಸ್ತಿನ ಜೋಕ್ಲೇನು ಆ ಶಾಲೆಗೆ ಸೇರೋಡು ಬಂದ ಉದ್ದೇಶಡು ಆ ಸರ್ಕಾರಿ ಶಾಲೆಗೆ 25 ಜೋಕ್ಲೇನು ತನ್ನ ಸಂಬಂಧ ದಕ್ಲೇನು ತನ್ನ ದೋಸ್ತಿನ ಜೋಕ್ಲೇನು ಸೇರಾದು ಆನೆ 56 ಜೋಕ್ಲೇನು ಐನು ಬರ್ಪುಲಕ 6 ಮಂತೇರು ಇಂಚಿನ ನಿರಂತರ ಪ್ರಯತ್ನ ಮಂತದ್ದು ಈ ಸರ್ಕಾರಿ ಶಾಲೆ ಕಲ್ಪಾನೋಚಿನ ವ್ಯವಸ್ಥೆಗೆ ಖಾಸಗಿ ಶಾಲೆ ಇಂಚಿನ ವ್ಯವಸ್ಥೆ ಉಂಡ ಈಗ ಅಂಚನೆ ಈ ಸರ್ಕಾರಿ ಶಾಲೆ ತಿಕ್ಕೋಡು ಮಂಜು ಹೋರಾಟನ ಮಂತದ್ದು ಇಡೀ ಊರುದ 300 ಜೋಕುಲು ಕಲ್ಪನಾಡಿ ಮುಟ್ಟ 1 ವರ್ಷೋಡು ಆರಾಯ್ಕೆ ಪ್ರಯತ್ನ ಮಾಡ್ತಿರಂದಾಂಡ ಇಡೀ ಆ ಸಾಧನೆ ನಂಗೆ ಇನಿ ಪನಿಯರ ಆತ ಈ ಪೂರ್ತಿ ಯಾವ ಜನಕ್ಕೆ ಆಂಡಲ್ ಒಳ್ಳೆ ಮಟ್ಟದಿಂದ ಪನೊಂದಿಲ್ಲ ಈ 300 ಜೋಕುలను ಏರ್ಪಾಡು ಮಂತದ್ದು ಆ ಸರ್ಕಾರಿ ಶಾಲೆ ಕಲ್ಪನೆ ಬರ್ತಡು ದಾನ ದಾಖಲೆಯನ್ನು ಗೊರ್ಪನಾಕ್ಲೇನು ದೇನಿ ಗೊರ್ಪನಾಕ್ಲೇನು ಸಂಗ್ರಹ ಮಂತದ್ದು ತಾನು ದುಡಿ ನಂಚಿನ ಪ್ರತಿ ತಿಂಗಳು ಲಕ್ಷ ಗಟ್ಟಲೆ ಕಾಸನ್ನು ಸರ್ಕಾರಿ ದಡ್ಡಲ ಶಾಲೆ ಬಾಡ್ದಿರೋದು ಬಂದಾಂಡ ಪ್ರಕಾಶನ್ನೇ ಸರ್ಕಾರಿ ಶಾಲೆಯನ್ನು ಹೊರಪಾರ ಎಂಚ ಪ್ರಯತ್ನ ಮಂತಿರು ಬಂದು ಇನಿ ಐನು ಓಲಾರು ಬಹಿರಂಗ ಮಂತಿಜೇರು ಓಯ್ಲ ತೆರಿಪಾದಿಜೇರು ಅಂಡ್ ಇಂಗ್ಲಿಗೆ ಗೊತ್ತುಂಡು ಅವ್ರನ್ನ ಆತ್ಮೀಯರಾದಿದ್ದು ಆ ಒಂಜಿ ಕೆಲಸ ಮಂತಿರು ಇತ್ತೆ 2 ವರ್ಷದ ಬಕ್ಕ ದಡ್ಡಲ್ ಕಾಡ್ದ ಸರ್ಕಾರಿ ಶಾಲೆ 85 ಜೋಕುಲು ಕಲ್ಪನಂಚಿನ ಸರ್ಕಾರಿ ಶಾಲೆ ಅದು ಒವೇ ಖಾಸಗಿ ಶಾಲೆ ಕಮ್ಮಿ ಜೀಂದ ಮನ್ಪಂಚಿನ ಆ ಒಂದು ನಿರ್ಣಯ ಮಂತಿರು ಇನ್ನು 1.5 ಕೋಟಿ ರೂಪಾಯಿನ ಆ ಒಂದು ಶಾಲೆಗೆ ಪಾಟ್ಪಾದು ಐನ ಐದ 3 ದಿನಂಚಿನ ಕೆಲಸ ಕಾರ್ಯನ ಮಂತದ್ದು ಅವು ಎಂಚಿನ ಕೆಲಸ ಕಾರ್ಯನ ಸಂಪೂರ್ಣ ಮಂತಿನಂಚಿನ ವ್ಯಕ್ತಿ ಪ್ರಕಾಶನ್ನೇ ಈತ ಮಾತ್ರ ಎನ್ನ ಊರದ ಸರ್ಕಾರಿ ಶಾಲೆ ಮಾತ್ರ ಎಡ್ಡೆ ಅವಡು ಅದನ್ನ ಅಲ್ಪ ಮಾತಾವಡು ಎನ್ನಿನ ರತ್ತು ಇಡೀ ಅಲ್ಪ ಬೋದು ಸರ್ಕಾರಿ ಶಾಲೆ ಇನ್ನೇನು ಏನು ಸಂಕ್ಷಿಪ್ತವಾದ ಅನ್ಕೊಂಡು ನಮ್ಮ ಇಡೀ ದೇಶದಾದ್ಯಂತ ಪೋಪುನಂಚಿನ ಕಲ್ಪನೆ ನದಿದು ಕರ್ನಾಟಕದ ಆ 14 ಸರ್ಕಾರಿ ಶಾಲೆಯನ್ನು ಹೊರಪುನಂಚಿನ ಕೆಲಸ ಕಾರ್ಯನು ಪ್ರಕಾಶನ್ನೇ ಮಂತದೇರು ಐಕೋಸ್ಕರ ಸರ್ಕಾರದ್ದು ಈ ಮತ್ತು ಮಾತ್ರ ಕೆಲಸ ಮಾಡ್ಬಿನಾಗ ಸರ್ಕಾರದ್ದು ಕಿರಿಕಿರಿ ಹತ್ತನಾಡ ಆಯ್ತಾ ಅಂತರಿ ಆ ಒಂದು ಕೆಲಸ ಕಾರ್ಯಕ್ಕೂ ಹೆಚ್ಚಿನ ಪನ್ಪೇರ ತೊಂದರೆ ಆಪಣ ಪನ್ಪುನ ಕೆಲಸ ಕಾರ್ಯ ಉಪ್ಪುನಾಗ ಒಂದು ಜನರಲ್ಲಿ ಎತ್ತೊಂದ್ಬೋದು ನಮ್ಮ DC ಆಫೀಸ್ದಲ್ಲಿ ಹೋರಾಟ ಮಾಡ್ತದ್ದು ಬೆಂಗಳೂರದಲ್ಲಿ ಹೋರಾಟ ಮಾಡ್ತದ್ದು ಹೈಕೋರ್ಟ್ ಮುಟ್ಟ ಮೆಟ್ಟಲು ಮತ್ತು ಹೋದು ಇನ್ನು ಸರ್ಕಾರಿ ಶಾಲೆ ಇಂಗ್ಲೀಷ್ಲ ಕಲ್ಪವಾಡು ಐನ್ಲ ಕಲ್ಪವಾಡು ಮಂತ್ರಾಂಚಿನ ಹೋರಾಟ ಮಂತಿನಾರು ಪ್ರಕಾಶನ್ನೇ ಐಕ ಜಯಲಲಿತ ಬೆಂಗಳೂರು ಹೈಕೋರ್ಟ್ ಪ್ರಕಾಶನ್ನಾಗ ಮಲ್ಲ ರೀತಿದ ಆ ಒಂಜಿ ಶುಭಾಶಯಲಾನಿ ಅಗ್ಲಿಗೆ ಕೊಡ್ದಿತ್ತೇರು ಇನ್ನು ಏಪಲ ನಮ್ಮ ಏನೆಂದುಲ್ಲ ಇಂಚಿನ ಹೋರಾಟ ಮಂತದ್ದು ದೇಶದ 14 ರಾಜ್ಯವನ್ನು ಸುತ್ತದು ದೇಶದ 14 ರಾಜ್ಯ ಸುತ್ತದು ಅಲ್ಪ ಸರ್ಕಾರಿ ಶಾಲೆದ ಆ ಒಂದು ಕೆಲಸ ಕಾರ್ಯಕ್ಕೂ ಕೈಪಾಡ್ನಾರು ಪ್ರಕಾಶನ್ನೇ ಅವು ಡೆಲ್ಲಿ ಮುಟ್ಟ ಆ ಒಂದು ಚಲೋನ್ ಮಂತದ್ದು ಇನಿ ನಮ್ಮ ಗೃಹ ಸಚಿವರು ಅಮಿತ್ ಶಾ ಎಲ್ಲ ಭೇಟಿಯಾದ ಆ ಒಂದು ಮನವಿನ ಕೊಡ್ತಿನಾರು ನಮ್ಮ ಪ್ರಕಾಶನ್ನೇ ಬನ್ನಿಯಲ್ಲ ಸಂತೋಷ ಒಂದು ಇಂಚಿನ ಕೆಲಸ ಕಾರ್ಯನು ಪ್ರಕಾಶನ್ನೇ ನಿರಂತರ ಆದ ಮಂತೇರು ಇನ್ನೇನು ನಮ್ಮ ಗುರುತಿಸಿದ ನಾಡ ಖಂಡಿತವಾದ ನಮ್ಮಲ ದಪ್ಪ ಅಂಚಿನ ಕೆಲಸ ಕಾರ್ಯವನ್ನು ಪ್ರಕಾಶನ್ನೇ ಮಂತಿದ್ದೇರು ನಿರಂತರವಾದ ಇಂಚಿನ ಕೆಲಸ ಕಾರ್ಯ ಮಂತದ್ದು ಓಡಿ ಮುಟ್ಟ ಮಂಡ ಐನು ಪಂಡ ಇನ್ನು ಪನೋಡೆ ಹಾಕೊಂಡು ಸರ್ಕಾರಿ ಶಾಲೆದ ಕುಂದು ಕೊರತೆಯನ್ನು ತುಯ್ಯಾರೆ ಒಂಜಿ ರಾತ್ರಿ ಇನ್ನು ಮುಖ್ಯಮಂತ್ರಿಗಳು ಗ್ರಾಮೋತ್ಸವ ಮಂತಿರಂದಾಂಡ ಪ್ರಕಾಶನ್ನೇ ಸರ್ಕಾರಿ ಶಾಲೆ ಜೈದಿನ ಅಂಚಿನ ಯಥೇ ಸಂದರ್ಭ ಉಂಡು ಅಂಚಿನ ಸಂದರ್ಭಗಳು ಆ ಕೆಲಸ ಕಾರ್ಯವನ್ನು ಪ್ರಕಾಶನ್ನೇ ಮಂತಿದ್ದೇರು ಅಂಚಿನ ವ್ಯಕ್ತಿಗೆ ಈ ಪೊರ್ತುಡು ಸನ್ಮಾನ ಅನ್ಪುನ ಎಂಗ್ಲ ಅಧ್ಯ ಕರ್ತವ್ಯ ಅಂದ ಏನಿದು ಎಂಗ್ಲ ಸನ್ಮಾನ ಬೀಟೋಗಿ ಬತ್ತದಾರ ಕುಲ್ದು ಒಪ್ಪಿದೇರು ಫಸ್ಟ್ ಒಪ್ಪಿಜೇರು ಆಣೆಲ್ಲ ಬತ್ತದು ಒಪ್ಪಿದೇರು ಈ ಸಮಾರಂಭಡು ಎಂಗ್ಲೇರೇನು ಸನ್ಮಾನ ಮನ್ಪೇರೆ ಗೌರವ ಮನ್ಪೇರೆ ಭಾರಿ ಸಂತೋಷ ಒಂದುಂಡು ಈ ಪೊರ್ತುಡು ಸೇರಿದಿನ ಚಿನ್ನ ಮಾತೆಲ್ಲ ಪರವಾದ ಅರೆಗೆ ಸನ್ಮಾನವನ್ನು ಮಂತದ್ದು ಮತ್ತಷ್ಟು ರಂಜಿತ್ ಅಮೀನ್ ಇವರು ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಸುಮಾರು 1999ರ ಮಾತು. 12 ವರ್ಷದ ಬಾಲಕನೊಬ್ಬ ಎಳವೆಯಲ್ಲೇ ತನ್ನ ಹೆಗಲೇರಿದ ಕುಟುಂಬದ ಭಾರ ಮತ್ತು ಹಸಿವಿನಿಂದಾಗಿ ತನ್ನ ಊರನ್ನು ಮಾತ್ರವಲ್ಲದೆ ರಾಜ್ಯವನ್ನು ತೊರೆದು ಹೋಗಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಇದರೊಂದಿಗೆ ವಯಸ್ಸಾದ ತಂದೆ ತಾಯಿ, 2 ಸಹೋದರರು ಇವರೆಲ್ಲರ ಅಗಲಿಕೆ ಆ ಪುಟ್ಟ ಪೋರಣಿಗೆ ಅನಿವಾರ್ಯವಾಗಿರುತ್ತದೆ. ಅವರ ಹೆಸರು ಪ್ರಕಾಶ್ ಅಂಚನ್, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದವರು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಒಂದು ಆಕಸ್ಮಿಕ ತಿರುವುಂಟಾಗುತ್ತದೆ. ಅದು ಇಡೀ ಜೀವನದ ಗತಿಯನ್ನೇ ಬದಲಾಯಿಸುತ್ತದೆ. ಪ್ರಕಾಶ್ ಅವರು ಮುಂಬೈಯಲ್ಲಿದ್ದುಕೊಂಡೇ ತನ್ನ ಕುಟುಂಬದ ಎಲ್ಲ ಸದಸ್ಯರ ಜವಾಬ್ದಾರಿಯನ್ನು ಹೊತ್ತುಕೊಂಡರು. 1999ರಲ್ಲಿ ತನ್ನ ಕೆಲಸವನ್ನು ಬಿಟ್ಟು ತಾಯ್ನಾಡಿಗೆ ವಾಪಸ್ಸಾದರು. ತನ್ನ ಊರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಗ್ರಾಮದಲ್ಲಿ ಸುಮಾರು 5,000 ರೂಪಾಯಿ ಬಂಡವಾಳ ಹೂಡಿ ತನ್ನದೇ ಆದ ಬಟ್ಟೆ ಅಂಗಡಿಯೊಂದನ್ನು ತೆರೆದರು. ಇದರಿಂದ ಸಂಪಾದಿಸಿದ ಹಣವನ್ನು ಮಕ್ಕಳ ಶಿಕ್ಷಣಕ್ಕೆ ವಿನಿಯೋಗಿಸಲು ಪ್ರಾರಂಭಿಸಿದರು. ಪ್ರೀತಿ ಮಂದೊಂದು ಬ್ರಹ್ಮಶ್ರೀ ನಾರಾಯಣ ಗುರು ಕೊರ್ನಂಚಿತ್ತನ ಪ್ರೇರಣೆ
ಕೋಟಿ ಚೆನ್ನೈಯರು ಎಡಬಲಟು ಒಂದೊಂದು ಎಂಗ್ಲಿನ ಕಡಪುದಿರಿ ಎಂಗ್ಲತ್ತು ಎಗಲು ಮೂರು ಮಾನವರಾದು ಇನ್ನು ಕೊರ್ನಂಚಿತ್ನ ಯೋಗ ಇಂಚಿತ್ನ ಪುಣ್ಯಾತ್ಮೀರದ ಫಲವಾದ ಎಂಗ್ಲ ಕೊರ್ನ ಅಪ್ಪಮ್ಮನ ಆಶೀರ್ವಾದ ದಿನಿ ಬೈದ ದಾದನ ಕಿಂಚಿತ ಸೇವೆ ಎಂಕಲು ಮಂತಂದು ಎನ್ನೊಂದು ಆತೆ ಅಂಡ ನಿಖಿಲ್ ಇಲ್ಲದ ಬರಿಟ್ಟು ಏರಂಡಲ ಪಾಪದ ಜೋಕುಲು ವಂಚಿತರಾದಿತ್ಯರ್ನ ಅಕಲಿಗೆ ಶಿಕ್ಷಣ ಕೊರ್ಲೆ ಅಕಸ್ಮಾತ್ ಮುಪ್ಪತ್ತಿನ ಜಪ್ಪಿನ ಮಗಳು ಇನ್ನು ಸನ್ಮಾನಕ್ಕೆ ಬಂದದ್ದು ಎಂಕು ಖುಷಿ ಅವಡು ನಂಡ ಈ ಜಪ್ಪಿನ ಮಗಳು ಶಾರಾಣಿಗಳು ಒರಿಪಾಲೆ ನಿಖಿಲ ಜೋಕುನಡೆ ಸೇರ್ಪಾಲೆ ಅವಾಗ ಈ ಪ್ರಕಾಶಂಚಂಡೆ ಖುಷಿ ಹಾಪುಂಡು ಸನ್ಮಾನದ ಆನೆ ಇಂಕ ಅರ್ಥ ಹಾಪುಂಡು ಇದಿಂದ ಈನ ಮೂಲ ಶಾಲೆ ಬತ್ತು ಬಂಡ 2 ದಿನ ಬತ್ತು ಮೂಲು ಈ ಶಾಲೆ ಬತ್ತು ಜಪ್ಪುವೆ ನಿಖಿಲ ಜೋಕುನಲ್ಲಿ ಈ ಶಾಲೆಗೆ ಪಾಡ್ಪಾಲಿ ಅವೇ ಇಂಗ್ಲೀಷಿನ ಮೂಲ ಕೊರ್ರೆಯಾನೆ ಸರ್ಕಾರದ ಪರವಾದ ಎಂಗ್ರು ಹೋರಾಟ ಮನ್ಪ ಈ ಆಚರಣೆ ಮಾತಾ ಕೋಡ್ಲ ಅವೊಂದುಂಡು ಪ್ರತಿ ವರ್ಷ ಅವೊಂದುಂಡು ಈ ಆಚರಣೆಡು ನಂಗೆ ಏತ್ ಪ್ರೇರಣೆ ತೆಗೆದು ಏತ್ ಸ್ಫೂರ್ತಿ ತೆಗೆದು ಪನ್ಪುಣವೇ ಮುಖ್ಯ. ಜಾತಿದ ಮೂಲಡು ಓವ್ಯ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಪುಜೆ ಈ ಸತ್ಯ ನಗ ಗೊತ್ತುಬೋಡು. ನಾರಾಯಣ ಎಂದು ಪುದರ್ದಿಯದು ದೇವರಾಯರಾಪುಜಿ, ಲಕ್ಷ್ಮಿ ಎಂದು ಪುದರ್ದಿಯದು ದೇವರಾಯರಾಪುಜಿ, ಸರಸ್ವತಿ ಎಂದು ಪುದರ್ದಿಯದು ದೇವರಾಯರಾಪುಜಿ. ಅಪಗಂಡ ಒಯ್ಟ್ಟು ನಮಕ ಎಡ್ಡಾಯರಾಪನಿ ಪಂಡ ಸಾಧನೆ ಪರಿಶ್ರಮ ಛಲ ಶ್ರದ್ಧೆ ಸ್ಪಷ್ಟವಾಯಿನ ಗುರಿ ಒಂದು ಇತ್ತಂಡ ಮಾತ್ರ ಮನುಷ್ಯಗೆ ವ್ಯಾಲ್ಯೂ. ಪ್ರಕಾಶಂಚಂದ್ರಿಗೆ ಸನ್ಮಾನ ಮಲ್ತಾರೆ ನೆಕರು ದಾಯೆ ಜಗತ್ತದ ಬದಲಾವಣೆ ಮಲ್ಪರೆ ಏಕೈಕ ಶಕ್ತಿ ಇಪ್ಪನಿ ಒಂಜಿ ವ್ಯಕ್ತಿನ ಬದಲಾಯರೆ ಇಪ್ಪನ ಏಕೈಕ ಶಕ್ತಿ ಒಂಜಿ ಇಲ್ಲನು ಗಟ್ಟಿ ಮಲ್ಪರೆ ಡೆವಲಪ್ ಮಲ್ಪರೆ ವಿಕಾಸತೆ ಮಲ್ಪರೆ ಇಪ್ಪನ ಒಂಜಿ ಶಕ್ತಿ ಇಡೀ ಸಮುದಾಯನ ಲಕ್ಕದ ಉಂತಾಯರೆ ಇಪ್ಪನ ಶಕ್ತಿ ಒಂಜಿ ಇತ್ತಂಡ ಅವು ಶಿಕ್ಷಣ ಹಿಡಿದು ಮಾತ್ರ ಜ್ಞಾನ ಹಿಡಿದು ಮಾತ್ರ ಸಾಧ್ಯ ತಂದೆ ಜಾತಿ ಹಿಡಿದು ಮಲ್ಪರೆ ಆಪಜಿ ಧರ್ಮದ ಮಲ್ಪರೆ ಆಪಜಿ ದೇವರನ್ನ ಪೂಜೆ ಮಲ್ಪರೆ ಆಪಜಿ ಎಚ್ಚರಿಂದ ಗೊತ್ತುಬೋಡು ನಾನು ಜಾತಿ ಧರ್ಮನು ದೇವರನ್ನ ಲ್ಯಾಬೋರೇಟರಿ ಪ್ರಯೋಗಶಾಲೆ ಮಲ್ತಿನ ಹತ್ತು ಜಾತಿ ಬೊಕ್ಕ ಧರ್ಮ ಮತ ಭಾಷೆನ ದೇವರನ್ನ ಫ್ಯಾಕ್ಟರಿ ತಯಾರಾತನ ಹತ್ತು ಲ್ಯಾಬೋರೇಟರಿ ತಯಾರಾತನ ಹತ್ತು ಮನುಷ್ಯ ತನ್ನ ಅಧಿಕಾರದ ಆಸೆಗೋಸ್ಕರ ಆಯನ ಅಹಂಕಾರದ ಮೆದುಳು ಪುಟ್ಟಿನ ಚಿತ್ರ ಈ ಚಿಂತನೆ ಇಲ್ಲೊಂದು ಅಂಚಾದ ದೇಶದ ದುರಂತಲುಲ್ಲ ನಂಗೆ ಎಡ್ಡ ಜಾಗಡಮ ಪುಟ್ಟದ ನಿಜವಾದ ನಮ್ಮ ಹೆಮ್ಮೆ ಪಾರೋಡು ಇತ್ತ ನಾರಾಯಣ ಗುರು ಬಿಲ್ಲವರ್ನ ಗುರು ಹತ್ತಾರೆ ಅವರಿಗೆ ನಮ್ಮ ಬಿಲ್ಲವರ್ನ ಗುರು ಪಂಡ ನಿಜವಾದವರಿಗೆ ಅವಮಾನವಲ್ತಲೆ ಕಣಮ ಆರು ಜಗತ್ತದ ಆಸ್ತಿ ಬಿಲ್ಲವೆರ್ನ ಆಸ್ತಿ ಹತ್ತು ಜಾತಿ ಧರ್ಮ ಭಾಷೆ ಗಡಿ ಮೀರಿದ ಬದುಕಿನ ಚಿತ್ರ ಮಹಾಮಾನವೇ ನಾರಾಯಣ ಗುರು ಐಕ್ಕೋಸ್ಕರನೇ ಈ ದೇಶದ ಪ್ರಧಾನಿ ಈ ದೇಶದ ರಾಷ್ಟ್ರಪತಿ ಘೋಷಣೆ ಮಲ್ತೇರು ಭಾರತ ಜಗದ್ಗುರು ಅವಡು ನಂಡ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ತತ್ವದಾನ ಉಂಡು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರೇ ನೇನೆ ಅಸೆಪ್ಟ್ ಮಲ್ತಂಡ ಮಾತ್ರ ಸಾಧ್ಯ ಅಂದ ಮಂಡೇರು ನಮ್ಮ ಐಕ್ಯ ಹೆಮ್ಮೆ ಪಡೋಡು ಧ್ಯಾನ್ ಮಂಡ ಈ ಮಣ್ಣು ಹಂಚಿನ ನಂಗೆ ಜನ್ಮ ಕೊರ್ನ ಈ ಮಣ್ಣು ನಂಗೆ ಉಣಿಯರ ನುಪ್ಪು ಕೊರ್ನ ಈ ಭೂಮಿ ಈ ಮಣ್ಣು ನಡಪೆರ ಅವಕಾಶ ಕೊರ್ನ ಈ ಮಣ್ಣು ಪಾತೆರಿಯರ ಅವಕಾಶ ಕೊರ್ನ ಈ ಮಣ್ಣು ಈ ಮಣ್ಣಿಡು ಬಂಗಾರದ ಬದುಕುಂಡುದು ಏತ್ ಜನ ಗೊತ್ತುಂಡು ನಂಗೆ ನಿಖಲಿಗೆ ಏತ್ ಜನಕ್ಕೆ ನಿಖಲ ಪರಿಚಯ ಉಂಡು ಇನಿ ಬಿಲ್ಲವರ ಪಂಪ ದೇವೇರ ಪಂಡ ಭೂತಕಾಲ ಹತ್ತು ದೇವೇರ ಪಂಡ ಭವಿಷ್ಯತ್ ಕಾಲ ಹತ್ತು ದೇವೇರ ಪಂಡ ವರ್ತಮಾನ ಕಾಲ ಇತ್ತೆ ಇನಿತ ದಿನ ಉಂಡತ್ತೆ ಈ ದಿನಟ್ಟು ಈ ಎಂಚ ಬದುಕರ ಬಂದ್ಪಡಬೇ ಈ ರಂಗ ದೇವರ ಸಾಧ್ಯ ಆಪಣೆ ಜಗತ್ತಿಗೆ ಸಜ್ಜನಿಕೆದ ನ್ಯಾಯದ ಜೀವನ ದರ್ಶನ ಮಲ್ತನಂಚಿತ್ತನ ಮಣ್ಣಿತ್ತಂಡ ಅವು ಭಾರತಗೆ ಒಂದು ಸ್ವಾಮಿ ವಿವೇಕಾನಂದರ ಪಣ್ಣ ಪಾತ್ಯರ ಯಾನ ಪಣ್ಣ ಪಾತ್ಯರ ಹತ್ತು ನಮ್ಮ ಕುಲ್ಲುನ ಮಣ್ಣಿಗೆ ಜಾತಿ ಇಜ್ಜಿ ನಂಗೆ ಪರಿಯರ್ದಿನ ನೀರಿಗೆ ಜಾತಿ ಇಜ್ಜಿ ನಮ್ಮ ತೂಪನ ಬಲ್ಪುಗೆ ಜಾತಿ ಇಜ್ಜಿ ನಮ್ಮ ದೆತನ್ನ ಗಾಳಿಗೆ ಜಾತಿ ಇಜ್ಜಿ ನಂಗೆ ಮಾತ್ರ ಜಾತಿ ದಾಯಗೆ ದೇವರು ಕೊಡ್ತೇನೆ ಪನ್ಪನಮ ಇಜ್ಜತ್ತೆ ಮೂಲ ಕುಲ್ನ ಅಪ್ಪನ ಕಳ್ಳ ಕೇಳೊಂದಿಲ್ಲ ಎನಿಕಳ್ಳ ಯಾನ್ ಹೆಚ್ಚ ಪಾತ್ಯರು ಕೋಟ ಶ್ರೀನಿವಾಸ ಪೂಜಾರಿ ಮಂತ್ರಲು ಆರು ಪಾತ್ಯರು ನನ್ನ ನಂಗೆ ತಿಕ್ಕುನ ಧಾರ್ಮಿಕ ಶಿಕ್ಷಣ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ನಮಗೆಲ್ಲ ಧಾರ್ಮಿಕ ಶಿಕ್ಷಣ ಕೊಡ್ತಾ ಇದ್ದಾರಲ್ಲ ನಿಜವಾದಂಥ ಧಾರ್ಮಿಕ ಶಿಕ್ಷಣವನ್ನ ಯಾವ ಗುರು ಕೊಡ್ತಾ ಇಲ್ಲ ಸ್ವಂತಿಕೆಗೋಸ್ಕರ ಸ್ವಾರ್ಥಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಧಾರ್ಮಿಕ ಶಿಕ್ಷಣಗಳು ಸಿಗ್ತಾ ಇವೆ
ನಿಖಿಲೆ ಕೊಂಚ ಎಲ್ಲ ವಿಚಾರಧಾರ ಬಂಪೆ ಚರಿತ್ರೆ ಓದಿನಕಲು ಹಿಸ್ಟ್ರಿ ಓದಿನಕಲು ಹಿಸ್ಟ್ರಿ ಸ್ಟೂಡೆಂಟ್ ನಕಲು ರೈತನ ಕೇನೊಳ್ಳಿಕ್ಲೆ ಔರಂಗಜೇಬನ ಪುದರ್ ಕೇಂದರ್ ಔರಂಗಜೇಬೆ ಈ ದೇಶನ ಏನ್ ಮಾಡುವುದು ವರ್ಷ ಮೊಘಲ್ ಸಾಮ್ರಾಜ್ಯ ಈ ದೇಶ ಆಳದ ಮಲ್ತದೆ ಆಯ್ತು ಅತ್ಯಂತ ಹಿಂಸಾತ್ಮಕವಾದ ಚಿತ್ರ ಮೊಘಲ್ ಚಕ್ರವರ್ತಿ ಕೇಂಡ ಔರಂಗಜೇಬೆ ಆ ಔರಂಗಜೇಬನ ಬಗ್ಗೆ ನಿಕೋಲಾಯ್ ಮನಾಯಿ ಪನ್ಪಣ ಚಿತ್ರವರಿ ವಿದೇಶದವರಿ ಕವಿ ಅತ್ಯದ್ಭುತವಾದ ಸುಂದರವಾದ ಜಗತ್ತಿಗಾಯನ ಪರಿಚಯ ಮಲ್ತಗೋರಿ ಎಂಚಿನ ಅಂದ ಕೇಂಡ ಒಂದು ಸರ್ತಿ ಏಪ ಚಕ್ರವರ್ತಿಯಾದ ಭಾರತದ ಚಕ್ರವರ್ತಿಯಾದ ಮೊಘಲ್ ಸಾಮ್ರಾಜ್ಯದ ಔರಂಗಜೇಬೆ ಉಲ್ಲೇ ಆಗ ಕಲ್ಪೈನ ಗುರು ಆಗ ಧಾರ್ಮಿಕ ಶಿಕ್ಷಣ ಗುರು ಮುಲ್ಲಾ ಮುಸಾನಿ ಪನ್ಪಣೆ ಆಯೆ ಎನ್ನ ಶಿಷ್ಯೆ ಭಾರತದ ಚಕ್ರವರ್ತಿ ಆತೆ ಆಯನಡೆ ಪೋಡು ಆಯನ ಕೈರ್ದು ಹೆಂಗ್ ಬಂಗಾರ 15 ಬರೋಡು ಬಣದು ಅಫ್ಘಾನಿಸ್ತಾನ ಹಿಡಿದು ಭಾರತಕ್ಕೆ ಬರಬೇ ಬರ್ಪುಣ ವಿಚಾರಣೆ ಚಕ್ರವರ್ತಿಗೆ ತೆರಿಪಾವೆ ಗೊತ್ತಾಗ್ಬಿಟ್ಟು ಬರ್ಪುಣ ಎನ್ನ ಗುರು ಬರೋದಿಲ್ಲೇ ಮುಲ್ಲಾ ಮಸಾನಿ ಎಂದು ಹಾಗೆ ಪಂಪ ಮಂತ್ರಿಡ ಆಯನ ಅತ್ಯಂತ ನಿಕೃಷ್ಟವಾಯಿನ ಚಿತ್ರ ಅತಿಥಿ ಗ್ರಹ ಹಡ್ಕೊಳ್ಳಲ್ಲ ಅತ್ಯಂತ ನಿಕೃಷ್ಟವಾಯಿನ ಚಿತ್ರ ಅತಿಥಿ ಗ್ರಹ ಹಡ್ಕೊಳ್ಳಲ್ಲ ಕುಲ್ಲಾಯಿ ಬಂಡೆ ಬತ್ ಬಂಡೆ ಮೂಜು ತಿಂಗಳು ಅವಲೇ ಕುಲ್ಲಾಡು ಬಂಡೆ ಮೂಜು ತಿಂಗಳು ಮಾತ್ರ ಆಶ್ಚರ್ಯ ಒಂಜಿ ಗುರುನು ಲೆಪಡಾದು ಮೂಜು ತಿಂಗಳು ಅತ್ಯಂತ ನಿಕೃಷ್ಟವಾಯಿನ ಚಿತ್ರ ಅತಿಥಿ ಗ್ರಹ ಹಡ್ಕೊಳ್ಳದೆ ಒಂದು ದಾಯಿಗೆ ಚಕ್ರವರ್ತಿ ಮಲ್ತಿ ಎಂದು ಏರಳು ಅಂದಾಜೆ ಆಯ್ನೇಚಿ ಮೂಜು ತಿಂಗಳದ ಬೊಕ್ಕ ಲೆಪಡವೆ ಆಸ್ಥಾನಗ ಮಾತ ಇಂಚೆನೆ ಮಂತ್ರಿ ಸ್ಥಾನಕ್ಕೆ ಮಾತ ಕುಲ್ದೇರು ಅವಾಗ ಬಂಡೆ ಓ ಎನ್ನ ಮತಾಂಧ ಗುರು ಈ ಕೊರ್ನ ಧಾರ್ಮಿಕ ಶಿಕ್ಷಣ ಹಿಡಿದಾದ್ರ ಯಾನವರಿ ಅತ್ಯಂತ ಕೆಟ್ಟರ ಚಕ್ರವರ್ತಿ ಆದುಲ್ಲೆ ಎನ್ನ ಮೆಗ್ಗಿ ಪಲನಾಗಲಿ ಕೆರ್ಪನ ಚಿತ್ರ ಹಿಂಸಾತ್ಮಕ ಮನೋಭಾವ ಹೆಂಗ ಬಿಟ್ಟುಂಡು ಹೆಂಗ ಜನ್ಮ ಕೊರ್ನ ಅಪ್ಪಮ್ಮನ ಜೈಲು ಪಾಡ್ದ ಕೆರ್ಪನ ಚಿತ್ರ ಚಿಂತನೆ ನಡಬಿಟ್ಟುಂಡು ಈ ಕುರಾನನ್ನು ಬರೀ ಕಂಠಪಾಠ ಮಲ್ಪರ್ ಮಾತ್ರ ಹೆಂಗೆ ಅವಕಾಶ ಕೊಡಿಯ ಆಂಡ ಕುರಾಂಡ್ ದಾದ ಪಂತನ ಪಂಪಣ ಚಿತ್ತನ ವಿಚಾರಧಾರಣೆ ಹೆಂಗೆ ತೆರಿಪಾಯ್ಜ ಅಂತ ಅಂಚಾರ್ದಾದ್ರ ಎನ್ನ ದೊಡ್ಡಪ್ಪ ಅಕ್ಬರ್ ಜಲಾಲುದ್ದೀನ್ ಅಕ್ಬರ್ ಆಯನಂಚಿನ ಧಾರ್ಮಿಕ ಸಹಿಷ್ಣುತೆ ಕೂಡ ಏನಡ ಬತ್ತಿಜಿ ಅಂಚಾದಿಪ್ಪನಗ ನಿಕ್ಕಿಯ ನೀ ಮರಣದಂಡನೆ ಕೊರಡಿತ್ತನು ಆಂಡ ಇನಿ ಕುರಂದಿಜ್ಜಿ ಆಂಡ ನಿಕ್ಕಿ ಇಂಕ ದಾಯವಣ್ಣ ಈ ಒಂಜಿ ಗುರುವಾದಿತ್ತ ಅವು ಒಂಜಿ ಕಾರಣಗ ಮುಲ್ಪುಡ್ದು ನಡಪು ಎನ್ನ ದೇಹಿ ಭಾರತದ ಇಬ್ಬರ ವಲ್ಲಿ ಮಾಡಿದ ಗಿಡತ್ತೆ నేను అర్థం అవుతారు నమ్మదాదని కేండ నంకు ధార్మిక శిక్షణ అవజి పాట నంకు ఔరంగజేబు పాట ఏప ధార్మిక శిక్షణ ధర్మవన్న ఎంచిన ದೇವರ ಬಂಡೆ ಎಂಚಿನ ನಾರಾಯಣ ಗುರು ನಮ್ಮ ಏರ್ನ ಕಲ್ತಿದ್ದ ನಾರಾಯಣ ಗುರುನ ಪುದರ್ ಪೂಜೆ ಮಲ್ಪ ಅನ್ನಕಾಯಿ ಮಾಡುವ ಆಂಡ ನಮ್ಮ ಏರ್ನ ನಾರಾಯಣ ಗುರುನ ಚಿಂತನೆನ ನಮ್ಮ ಸ್ವಂತ ಅಳವಡಿಸಿ ನೆನಪದಿಲೆ ನಮ್ಮ ಓಲ್ಲ ನಮ್ಮನ್ನು ಏಜ್ಜನ ನೆನಪಿದ್ದೀಪೇರು ಪಲ್ಲೆ ನಿಕ್ಕಳಕ್ಕೇನೊಂದಿಲ್ಲ ನಿಕ್ಕಲ್ನ ಅಜ್ಜರ್ನ ಪುದರ್ ಮೂಲಿಯರಗಳ ಗೊತ್ತುಂಡವಲ್ಲೇ ನಿಕ್ಕಲ ಅಮ್ಮೆರ್ನ ಅಜ್ಜರ್ನ ಪುದರ್ ಬನ್ನಿ ಏರಾಳ ಗೊತ್ತು ನಿಕ್ಕಲಿಗೆ ಏರಾಳ ಗೊತ್ತಿಜ್ಜಿ ಜೋಕಳ್ಳ ಕೇಂಡಲ್ಲ ಬುದ್ಧನ ಪುದರ್ ಬಂದ್ಪೆ 2,000 ವರ್ಷ ಪುಟ್ನ ಬುದ್ಧನ ಪುದರ್ ಗೊತ್ತುಂಡು ಜೋಕ್ಲೆಗ್ 2,000 ವರ್ಷ ತುಂಬುಟ್ನ ಮಹಾವೀರನ ಪುದರ್ ನಿಕ್ಕಲು ಬಂದ್ಪಾರೆ 80 ವರ್ಷ ತುಂಬುಟ್ನ ಚಿತ್ರ ಬಸವಣ್ಣನ ಪುದರ್ ಬಂದ್ಪಾರೆ ಎತ್ ಕನಕದಾಸರ್ನ ಪುರಂದರದಾಸ ಯದೋ ವರ್ಷ ತುಂಬುಟ್ನಾಕು ನಮ್ಮ ಸಂಬಂಧತ್ತು ನಮ್ಮ ನೆಟ್ಟರತ್ತು ನಮ್ಮ ಕುಟುಂಬತ್ತು ನಮ್ಮ ಸಮಾಜ ತಗ್ಲತ್ತು ವಿವೇಕಾನಂದನ ಪುದರ್ ಗೊತ್ತುಂಡು ನಂಗೆ ಶಂಕರಾಚಾರ್ಯ ಪುದರ್ ಗೊತ್ತುಂಡು ರಾಮಾನುಜಾಚಾರ್ಯ ಪುದರ್ ಗೊತ್ತುಂಡು ಮಧ್ವಾಚಾರ್ಯ ಪುದರ್ ಗೊತ್ತುಂಡು 10,000 ವರ್ಷ ತುಂಬ ರಾಮಕೃಷ್ಣನ ಪುದರ್ ಗೊತ್ತುಂಡು ಬರೀ 150-200 ವರ್ಷದ ನಮ್ಮ ಅಜ್ಜನ ಪುದರ್ ಪಿಜ್ಜನ ಪುದರ್ ನಂಗೆ ಗೊತ್ತಿಜ್ಜಿ ಕಾರಣದಾನೆ ಬಂಡ ಖಾನ ಪೀನ ಸೋನ ನಮ್ಮ ಮಾತೆರ್ಲ ತಿನ್ನಿನಿ ಪರ್ನಿ ಜೆತ್ತಿನ ತಂದೆ ಜನಕ್ಕಳಿಗೋಸ್ಕರ ದಾಳ ಮಲ್ತಿಜ ಈ ಜಗತ್ತು ಈ ಮಣ್ಣು ಏರಡು ನೆನಪದಿ ಪುಣಂದು ಮಂಡ ಏರು ಸಮಾಜಕ್ಕೋಸ್ಕರ ಏರು ದೇಶಕ್ಕೋಸ್ಕರ ಕೆಲಸ ಮಲ್ಪೇನ ಆಯನ ಮಾತ್ರ ಈ ಮಣ್ಣು ಗಮನ ಕೊಟ್ಟ ತಂದೆ ಆಯನ ಮಾತ್ರ ನೆನಪದಿ ಪಡ ತಂದೆ ಬೊಕ್ಕ ಏರನ್ನ ನೆನಪದಿ ಪೂಜೆ ಸತ್ಯ ನಂಗೆ ಗೊತ್ತುಬೋಡು ನಮ್ಮ ಈ ದೇಶ ಯಾನೇನು ಜಾತಿ ಬಗ್ಗೆ ಫಾತಿಯರು ಜಾತಿ ಹಿಡ್ದು ಏರ್ಲ ಮಿತ್ತ ಬರ್ರ ನೆನಪದಿಲ್ಲ ಜಾತಿದ ಬಣ್ಣ ಹಿಡ್ದು ನಂಗೆ ದಾಳ ವ್ಯಾಲಿ ತಿಕ್ಕೋಜಿ ಧರ್ಮದ ಬಣ್ಣ ಪಾಂಡಲ್ಲಂಕ ಆಪಜಿ ಮಂಜಲ್ ಪಾಡ್ ಕೇಸರ್ ಪಾಡ್ ಓಲಾ ಪಾಡ್ ನಮ್ಮ ಉಲಾಯದ ಜ್ಞಾನ ಶಕ್ತಿ ನಮ್ಮ ಪಿದಾಯ ಪಾಂಡ ಮಾತ್ರ ನಮ್ಮ ಹತ್ರ ಪ್ರಬುದ್ಧತೆ ಪ್ರತಿಭೆ ಪಿದಾಯ ಪಾಂಡ ಮಾತ್ರ ಒಂದು ಸಾಧನೆಕಾರರಾದ ಇತ್ತನ ಮಾತ್ರ ಆಪಡು ಕುಡಿಯುವ ಸಂಸ್ಕೃತಿ ಬಿಟ್ಟು ದುಡಿಯುವ ಸಂಸ್ಕೃತಿ ನಮ್ಮ ಮನಸ್ಸು ಮಲ್ಪಡು ಪರ್ಪನ ಸಂಸ್ಕೃತಿ ಬಡ್ದು ಬೆನ್ಪುನ ಸಂಸ್ಕೃತಿಗೆ ಆಗ್ಬಿಡು ನಮ್ಗೆ ಇನ್ನು ಮಾತ್ರ ಸರ್ಕಾರದ ಕೋಟ ಶ್ರೀನಿವಾಸ ಪೂಜಾರಿ ನಾವು ಇವತ್ತು ಅಕ್ಕಿ ಧರ್ಮಾರ್ಥಕ್ಕೆ ಹಾಲು ಧರ್ಮಾರ್ಥಕ್ಕೆ ಮೊಟ್ಟೆ ಇದರಿಂದ ದೇಶ ಕಟ್ಟಲಿಕ್ಕೆ ಆಗುವುದಿಲ್ಲ ಪಣಿಯರ ಓಟ್ಗೋಸ್ಕರ ಜನಕಲು ಅಯ್ಯೋ ದಲ ಪೋಪಣ ಇಜ್ಜಿ ಮನುಷ್ಯನ ಬೆನ್ಪಾಯರ ಕಲ್ಪಡು ನಾರಾಯಣ ಗುರು ಪಂತಿನಿದೇನು
ವಿವೇಕಾನಂದರು ಬಂದಿರ್ನೇನು, ಕನಕದಾಸ ಬಂದಿರ್ನೇನು, ಕಾಯಕವೇ ಕೈಲಾಸ ಬಣ್ಣ ಬಸವಣ್ಣೆ. ನಮ್ಮ ಉಳೆವರಿ ದೇವರುಳ್ಳರು ನೆನಪಿದ ಪಾಡು. ಕಲ್ಲು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ವಿಗ್ರಹ ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ, ಕೇದಾರ, ಗೋಕರ್ಣ ಮುಂತಾದ ಪುಣ್ಯ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ. ತನ್ನ ತಾನರಿದು ತಾನ್ಯಾರೆಂದು ತಿಳಿದಡೆ ತಾನೇ ದೇವರೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಇಂಚಿತ್ರ ಒಂದು ಶ್ರೇಷ್ಠವಾದ ಚಿಂತನೆ ಜಗತ್ತು ಕೊಟ್ಟ ಚಿತ್ರ ಬಸವಣ್ಣೆ. ಒಂದು ನಂಗೆ ಅರ್ಥ ಆವಡು, ನಂಗೆ ಅರ್ಥ ಆತ ಜೇರಿಗಲ್ಲ. ಯಾನಿ ಇರಂಗೆ ಗೊತ್ತಿಜ್ಜಿ, ಬಲತಾಯನ ಗುರ್ತೊಂಡು, ಎಡತಾಯನ ಗುರ್ತೊಂಡು, ದುಂಬುದಾಯನ ಗುರ್ತೊಂಡು, ಫಿರಾವುದಾನ ಗುರ್ತೊಂಡು, ನಡುಟು ಅಂತ ಎನ್ನ ಹಿಂಗೆ ಗುರ್ತಜ್ಜಿ. ಏಪ ಮುಟ್ಟ ನಮ್ಮ ಪರಿಚಯ ನಂಗೆ ಕಾಪಜಿ. ಆನೆ ಮುಟ್ಟ ಯು ಆರ್ ನಾಟ್ ಬಿಕಮ್ ಎ ನೈಜ ಬಿಲ್ಲವ, ಬಿಲ್ಲವೇ ಬಲ್ಲವೇ ಆವಡು ನಂಡ. ನಮ್ಮ ಪರಿಚಯ ನಂಗೆ ಆವಡು. ನಮ್ಮ ಗುಲಾಮರೇ ಅದು ಬದುಕೋಣ ಚಿತ್ರ ಆವಡು. 7 ಜನ ಮಾತಾಡನ್ಪ ಎಂಕುಲು ಹಿಂದುಳಿದವರು ನಾವು ಆ ವರ್ಗ ಈ ವರ್ಗ ನನ್ನ ನಮ್ಮ ನಟ್ಟಲ್ಲ ನಟ್ಟು ನಾವು ಬಿಲ್ಲವನ ಕಾರ್ಯ ಅಂದ್ಕೇನೆ. ಕೋಟಿ ಚೆನ್ನೈರು ನಟದೇರ, ನಾರಾಯಣ ಗುರು ನಟದೇರ, ನಮ್ಮದಾಯಿ ನಟ್ಟೋಡು. ನಮ್ಮ ಉಳ ಹಿಡಿತನ ಚಿತ್ರ ಶಕ್ತಿನಿ ಚೈತನ್ಯ ಲಕ್ಕವನ ಕೆಲಸ ಮಾಡು. ಇಂದು ರೀಚಾರ್ಜ್ ಸೆಂಟರ್ ನೆನಪದಿಲ್ಲ ನಿಕ್ಕಲ್ನ ಈ ಕಾರ್ಯಕ್ರಮ. ಮೊಬೈಲ್ಗೆ ನಿಕ್ಕಲ್ ರೀಚಾರ್ಜ್ ಮಾಡ್ಬಿಜಾರ ಪಾತ್ರ ಖಾಲಿ ಆದಿಪ್ಪು ರಾತ್ರಿ ಎಲ್ಲ ರೀಚಾರ್ಜ್ ಮಲ್ಪರ ನಿಕ್ಕಲ್ ಯಾಪ ರೀಚಾರ್ಜ್ ಆಪಣೆ ಗುರು ಮಂದಿರ ಅಂತ ಪಣ್ಣಂಡ ನಿಕ್ಕಲಿನ ರೀಚಾರ್ಜ್ ಮಲ್ಪನ ಚಿತ್ರ ಮಂದಿರ ಹೊರತು ಒಂದು ಆಚರಣೆ ಪೂಜೆಗೆ ಮಂದಿರ ಹತ್ತು. ನಾರಾಯಣ ಗುರು ಏಪಲ ಮಂದಿರ ಕಟ್ಟ ಹೊಂತಿದ್ದೀರ, ಏಪಲ ಹೊಂತಿದ್ದೀರ ಯಾ ನಿಕ್ಕಳ ಕೀನ್ವಿತ್ತೆ ವರ್ಷಪುರ ಆಚರಣೆ ಮಲ್ಪಲೆ. ಮಾತಾ ಸಮಾಜದ ಜಾತಿ ಯಾವುದಾದ್ರೆ ಏನು ಮನುಷ್ಯ ಒಳ್ಳೆಯವನಾದ್ರೆ ಸಾಕು. ನಾರಾಯಣ ಗುರು ಬಂತೀನಿ, ದಿನೇಶರ್ ಬಂತನತ್ತು, ಉಮೇನಾಥ್ ಕೋಟೆನ್ ಬಂತನತ್ತು, ಕೋಟೆ ಶ್ರೀನಿವಾಸ ಬಯ್ಯರ್ ಬಂತನತ್ತು. ಜಾತಿ ಯಾವ್ದಾರೇನು ಮುರಾಣಿ ಬೊಲ್ಲ ಬತ್ತನದ್ದೇ. ಮುರಾಣಿ ಬೊಲ್ಲೋಡು ಏರಲ್ಲ ಪೂಜಾರನ ಇಲ್ಲಡೆ ಮಾತ್ರ ನೀರು ಮಂಟನ ಇಲ್ಲ ನೀರು ಬೋತಿಜ, ಬ್ರಾಣಿಯರ್ನಿಲ್ಲ ನೀರು ಬೋತಿಜ, ಬ್ಯಾರ್ಲಿಲ್ಲ ನೀರು ಬೋತಿಜ, ಪುರಬುಲ್ಲ ನೀರು ಬೈಜ. ಪ್ರಕೃತಿಗೆ ಧರ್ಮ ಉಂಡೆ ಒಂಜಿ ನೆನಪುದಿಲ್ಲ. ಐಕ್ಯನ್ಕೆಂಡಿ ವರ್ತಮಾನ ಕಾಲ ಪ್ರಕೃತಿಯೇ ದೇವರು. ಈ ಮಣ್ಣು ಇದ್ದಿಂದಂಡ ಮನುಷ್ಯಗೆ ಬೋಡಾಯಿ ನೋವು ಬಲ್ಲೆ. ಒಂಜಿ ನುಪ್ಪು, ಬೊಕ್ಕೊಂಜಿ ಇಲ್ಲು, ಬೊಕ್ಕೊಂಜಿ ನೀರು, ಬೊಕ್ಕೊಂಜಿ ಗಾಳಿ, ಬೊಕ್ಕೊಂಜಿ ಮಾನ ಮುಚ್ಚರೆ ಕುಂಟು, ಸೀಕ ಬತ್ತಂಡ ಒಂಜಿ ಮರ್ದು, ಬೊಕ್ಕೊಂಜಿ ಜ್ಞಾನ. ಒಂದು ಇತ್ತಂಡ ಮಾತ್ರ ಮನುಷ್ಯನ ಈ ಮೂಲಭೂತ ತಿಕ್ಕಂಡ ಮನುಷ್ಯ ಒಂದು ಇದ್ದಿಂದಡಿ ಒಂದು ಇದ್ದಿಂಡ ಈರು ಮೂಲು ನಮ್ಮ ಏರ್ಲಜ್ಜರು ನಾರಾಯಣ ಗುರು ಅಂಚಿನ ಒಂಜಿ ಸಿದ್ಧಾಂತದ ಗುರು. ಬಹುಶಃ ನನ್ನೊಂಜಿ ನಾರಾಯಣ ಗುರು ತಯಾರು ಮಲ್ಪರೆ ನಂಗೆ ಬಿಲ್ಲವ ಸಮಾಜಗೆ ನಲ್ಲ ತಯಾರಾತಿಜಿ. ನಮ್ಮ ಇನಿ ತಯಾರಾವಡು ನಂಗೆ ಗೋಕರ್ಣನಾಥ ಕ್ಷೇತ್ರ ಕಟ್ಟಿಯರು 7 ಜನ ಬಿಲ್ಲವರ ನಂಗೆ ನಮ್ಮ ಮನ್ಪನಮ್ಮ ಅತ್ತು ಅವು ನಮ್ಮ ಆಯ್ರ ಸಾಧ್ಯನೇ ಹೆಚ್ಚಿ. ಅವು ಮಾನವ ಸಮುದಾಯದ ದೇವಸ್ಥಾನವು ಐನಾನು ಬಿಲ್ಲವನ ದೇವಸ್ಥಾನ ಪರ ಕರೆಕ್ಟ್ ಆಯ್ತು. ಬಿಲ್ಲವರ ಕೆಲಸ ಮಲ್ದಿಪ್ಪರು ಯಾರು, ಆಡಳಿತ ಮಂಡಲ ಮಿಪ್ಪರು ಯಾರು, ಇತ್ತ ಕಂಕನಾಡದ ಗರೋಡಿ ಉಂಡು ಹೆಂಗಲ್ಲ ಚಿತ್ತಣ್ಣೆ ಜೀವ ಬಿಡ್ದು ಬೆಂತಾರೆ. ಕೋಟಿ ಚೆನ್ನೈರೇನಿ ಪರ್ಮನೆಂಟ್ ಆತೀನಿ ಸಾಹಿತ್ಯ ಮಕ್ಕಳ ಬದುಕದ ಎಂಚ ಅಂದ್ ಕೇಂಡ ಆರು ಜಾತಿಯಾದಗೋಸ್ಕರ ಬದುಕಿನ ಹತ್ತದ್ದು. ಸಮಾಜದ ದೌರ್ಜನ್ಯ ದಬ್ಬಾಳಿಕೆ ಅಹಂಕಾರದ ವಿಧ ಹೋರಾಟ ಬರ್ತದೆ. ನ್ಯಾಯದತ್ತ ಕೊರ ಚಿತ್ರ ಸತ್ಯ ಗೆಲ್ಪಾಡು ಬನ್ನಕ್ಕೋಸ್ಕರ ಅಕ್ಕುಲೇನಿ ಶಾಶ್ವತ ಆದ್ರೆ ಚಿರಂಜೀವಿ ಆದ್ರೆ ತಂದೆ ಬರೀ ಅನ್ನು ಕೋಟಿ ಚೆನ್ನೈ ಬಿಲ್ಲವೇರೆ ಬಂದ್ಬಳಕ ಆದತ್ತು. ನಮ್ಮ ಇತ್ತು ಮೂಲ ಕುಲ್ಲಂಚನ ಮಾತ ಅಪ್ಪಿನ ಕಳ್ಳಕೇನಿ ನಿಕ್ಕಲ್ನ ಜೋಕ್ಲೇನು ಎಡ್ಡೆ ಮಲ್ತು ಕಲ್ಪಲೆ, ನಿಕ್ಕಲ್ನ ಜೋಕುಲು ಗುಲಾಮರ ಕಲ್ಪಲೆ, ನಿಕ್ಕಲ ಡಾಕ್ಟರ್ ಕಲ್ಪಲೆ, ಇಂಜಿನಿಯರ್ ಕಲ್ಪಲೆ, ವಿಜ್ಞಾನದ ಕಲ್ಪಲೆ, ಎಂಚಿನ ಬಣ್ಣ ಕಲ್ಪಲೆ ಅಂಡ ಐತ್ತ ಒಟ್ಟಿಗೆ ಆಯನ ಮನುಷ್ಯ ಅದು ಇಪ್ಪರ ಕಲ್ಪಲೆ. ಮನುಷ್ಯತ್ವ ಮಾನವೀಯತೆಯನ್ನು ಜೋಕ್ಲೆ ಹೊರಟು ಇಂಜಿನಿಯರ್ ನಿಕ್ಕಲ ಜೋಕ್ಲಂಗ ದಿಗ್ಗುಜಿ ಪ್ರತಿಯೊಂದು ಜೋಕ್ಲೆ ಕೈಟ್ ಮೊಬೈಲ್ ಕೊರ್ಪರ್ ನೀಗಲು ಮೊಬೈಲ್ ನಿಕ್ಕಲು ಕೊರಿಯರ್ ನಂಡ ನಿಕ್ಕಲ ಕೈಗೆ ಜೋಕಲು ತಿಕ್ಕುಜಂದು ಸತ್ಯ ವಿಚಾರ ಪನ್ಪೇರು. ಪುಸ್ತಕ ಏಪ ಓದುವ ಪುಸ್ತಕ ಪನ್ಪಣಿಗೆ ನನ್ನ ತರೆ ತಗ್ಗಾದು ಓದಲ್ಲ ನೀನು ತರದೆರ್ಪದು ನಡಪವೆಂದು. ಮೊಬೈಲ್ ಪನ್ಪಣಿಗೆ ಎರಡು ಬಗ್ಗದು ತೂಲ ನೀನು ಸತ್ಯ ಸೈನೆಟ್ಲ ನಿನ್ನ ತರೆ ದೆರ್ಪಲ್ಲಕ ಮಲ್ಪಣಿಗೆ ಮೊಬೈಲ್ ಅಂಚಾದಿ ಪನಗ ಮೊಬೈಲ್ ಒಂದು ಪೂರ ನಂಗೆ ಬೋಡು ಯಾನು ಬೊಚ್ಚಿನ ಪನ್ಪಜಿ ನಮ್ಮ ದಾದೊಂಡು ನಮ್ಮ ಜೋಕಲು ವೈನು ಓದ್ವಾ ದಿನೋಲಿ ಯಾನು ತೂಂದುಲ್ಲೆ ಪೊಣ್ಣುಲಾಡು ಆಣುಲಾಡು ಮೊಬೈಲ್ ಉಂಡೆ ಬೆದ್ದಾಲಜಿ ಪುಸ್ತಕ ಓದರೆ ಕಲ್ಪಲೆಂಡ 2,500 ಪುಸ್ತಕ ಅಂತ ಇದೀತಾರೆ ದಿನೇಶ ಅಂಚಂದ್ರ ಬೋಲು ಪುಸ್ತಕ ಮನುಷ್ಯ ಓದೋಡು ಮನುಷ್ಯ ಬುದ್ಧಿ ಬರೋಡು ಪುಸ್ತಕ ಓದೋಡು. ಮೊಬೈಲ್ ನಿಕ್ಕಲ ಪ್ರತಿಬಿಂಬಿತ ಬರ್ಪಜಿ ಮೊಬೈಲ್ ನಿಕ್ಕಲ ಕಂಪ್ಯೂಟರ್ ಏತ್ ಬಣ್ಣ ಮಲ್ಪಲೆ ಈ ಬಿರೇಲಿಪ್ಪು ನಿಕ್ಲಿ ಮೊಬೈಲ್ ಬಂದಾರತ್ತ ಮನುಷ್ಯ ಲೆಕ್ಕ ಬೆಂದದು ಜ್ಞಾನ ಪಡೆದ ಮಾತ್ರ ಐಕ್ಯ ಅನ್ಕಂಡಿ ಬದಲಾವಣೆ ಮಾಡುವ ಶಕ್ತಿ ನಿಕ್ಕಲು ಬಿಲ್ಲವೇ ಬಲ್ಲರಾವಡುಂದಂಡ ನಿಕ್ಕಲ ಜಾತಿಗೆ ಒಂದು ದೇಶದ ಮರ್ಯಾದೆ ಬರಡುಂದಂಡ
ಜ್ಞಾನವಂತರಾವಡು ಬಂದೇರಿ ಕೋಟ ಶ್ರೀನಿವಾಸ ಪೂಜಾರಿ ಅನ್ನ ಬಗ್ಗೆ ಪಾತಾರೆ ಬಲ್ಲಿ ಬಂದು ಏನೋ ಸನ್ಮಾನ ಪತ್ರ ಎಲ್ಲ ಓದ್ಯಾರ ಬಲ್ಲಿ ಬಂದೇರಿ ಅಂಚಾದ ಪುನಾಗ ಅವು ಚುಟುಕಾದ ಎಂಗ್ಲು ಮುಗಿದು ಬರ್ಕೊಂಡ ರೆಡಿ ನಿಮಿಷ ಅದು ತುಂಬೆ ಟೈಮ್ ಕೊಡ್ತಾರೆ ಅಂಚಾದ ಬಹುಶಃ ಕೋಟ ಶ್ರೀನಿವಾಸ ಪೂಜಾರಿలో ಈತ ಪೂರ್ತು ಕುಲ್ನ ಪಡ್ತತ್ತ ಅರೆ ನನ್ನೆಲ್ಲ ಕಾರ್ಯಕ್ರಮ ಭಾಗವಹಿಸೈತೇನದಾದ್ರೆ ಚುಟುಕಾದ ಮುಗಿಸೋದಿಲ್ಲ ಬಹುಶಃ ಈ ದೇಶ ಈ ರಾಜ್ಯಗಳು ಬಹುಶಃ ಭಾರಿ ಸರಳ ಸಜ್ಜನಿಕೆದ ವ್ಯಕ್ತಿತ್ವವನ್ನು ದೆತೊಂದು ಆರು ಓಡಿಮುಟ್ಟ ಬಂಡ ಸರಳ ಸಜ್ಜನಿಕೆ ಓಡಿಮುಟ್ಟ ಬಂಡ ಇನಿ ಮುಲ್ತುಳ್ದಿದೆ ಪ್ರೊಸೆಷನ್ ಬರ್ರ ಯಾರಿಗೆ ಎಂದಿಜೇರು ಈಡಿ ಮುಟ್ಟ ಪ್ರೊಸೆಷನ್ ಬರ್ಪಂಚಿ ನಾ ಒಂದಿಗೆ ಆರು ಒಪ್ಪದಿನಾರೇ ಆಯ್ತು ಅಂಚಾದ ಪುನಗ ಹಿಂಗೆ ಒತ್ತಾಯಪೂರ್ವಕವಾದ ಒತ್ತದು ಈ ಒಂಜಿ ಕೆಲಸ ಕಾರ್ಯಕ್ಕೂ ಬೈದೇರು ಈ ಒಂಜಿ ಕರ್ನಾಟಕ ಸರ್ಕಾರದ ಬಂದರು ಮೀನುಗಾರಿಕೆ ಬೊಕ್ಕ ಮುಜರಾಯಿ ಖಾತೆದ ಸಚಿವರಾದ ಈ ಒಂಜಿ ಎಡ್ಡೆ ರೀತಿಯ ಕೆಲಸ ಕಾರ್ಯಕ್ಕೂ ಆರು ಆ ಒಂಜಿ ಮನಸ್ಸಿನ ಕೆಲಸ ಮಾಡ್ಪಂಚಿನ ಆ ಒಂಜಿ ಪ್ರಯತ್ನ ಆರು ಮತ್ತೊಂದು ಈ ಬೊರ್ತುಡು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ವತಿರ್ದು ಈ ಊರದ ಮಾತೆರಳ ಪರವಾದ ಕೋಟ ಶ್ರೀನಿವಾಸ ಪೂಜಾರ್ಲೆಗೆ ಅವ ಸನ್ಮಾನ ಮಾಡ್ತಾರೆ ಸಂತೋಷಲ ಅಭಿಮಾನ ಆಗಿದ್ದು ಹುಟ್ಟು ಹೋರಾಟಗಾರರು ಬಡತನ ಶೋಷಣೆ ಅನ್ಯಾಯ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ನಿರಂತರ ಹೋರಾಟ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಂತ ಹಂತವಾಗಿ ಮೇಲೆ ಸಚ್ಚಾರಿತ್ಯ ಪ್ರಾಮಾಣಿಕತೆ ಸಜ್ಜನಿಕೆ ಸರಳತೆ ಪಾರದರ್ಶಕ ಜನತೆಯ ಪರ ನಿರಂತರ ಹೋರಾಟದಿಂದಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಸಚಿವ ಪದವಿ ವಿಧಾನ ಪರಿಷತ್ ನಾಯಕರ ಸ್ಥಾನ ಇದೀಗ ಮಗದೊಮ್ಮೆ ಸಚಿವ ಪದವಿಯ ಅವಕಾಶ ಇಂದಿನ ರಾಜಕೀಯದಲ್ಲಿ ಯಾವುದೇ ಸ್ಥಾನಮಾನ ಪಡೆಯಬೇಕಾದರೆ ಒಂದು ಹಣ ಬೇಕು, ಇಲ್ಲವೇ ಪ್ರಭಾವ ಬಹಳ ಮುಖ್ಯ. ಪ್ರಭಾವಗಳ ರಾಜಕೀಯದಲ್ಲಿ ಯಾವುದೇ ಸ್ಥಾನ ಪಡೆಯಲು ಅಸಾಧ್ಯ. ಸದಾ ಬಡ ಜನತೆಯ ಸೇವೆ, ಗ್ರಾಮ ಸೇವೆ, ರಾಜ್ಯದ ಜನತೆಯ ಸಮುದಾಯದಿಂದ ಬಂದ ಸರಳ ಸಜ್ಜನಿಕೆಯ ಇವರ ಹಿಂದೆ ಸಚಿವರಾಗಿ ತನ್ನ ದಕ್ಷ ಕಾರ್ಯಶೈಲಿ ಮೂಲಕ ಅನೇಕ ದೇವಾಲಯ ದೈವಸ್ಥಾನಗಳ ಅಭಿವೃದ್ಧಿಯ ಜೊತೆಗೆ ಅನೇಕ ಜನಪರ ಯೋಜನೆಗಳ ಚಿಂತನೆಗಳೊಂದಿಗೆ ಅದನ್ನು ಅನುಷ್ಠಾನಗೊಳಿಸಿ ಜನರೊಂದಿಗೆ ನೇರ ಸಂಪರ್ಕವನ್ನಿಟ್ಟುಕೊಂಡು ಜನಮನ ಗೆದ್ದರು. ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿಯೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿದರು. ಸ್ಥಳೀಯ ಸಂಸ್ಥೆಗಳ ಸದಸ್ಯರ, ಅಂಗನವಾಡಿ ಕಾರ್ಯಕರ್ತರ, ಗ್ರಾಮೀಣ ಗ್ರಂಥಾಲಯಗಳ ಗ್ರಂಥಪಾಲಕರ, ಮೀನುಗಾರರ, ಮೂರ್ತದಾರರ ಸಮಸ್ಯೆಗಳು ಸೇರಿದಂತೆ ಸಮಾಜದ ವಿವಿಧ ಕ್ಷೇತ್ರಗಳ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಸೌಲಭ್ಯಗಳನ್ನು ದೊರಕಿಸುವಲ್ಲಿ ಇವರ ಪ್ರಯತ್ನ ಶ್ಲಾಘನೀಯ. ನಾರಾಯಣ ಗುರುಗಳ ಆಶ್ರಮಕ್ಕೆ ಪರಮ ಪೂಜ್ಯರಾದಂಥ ಗಾಂಧೀಜಿ ಹೋದರಂತೆ. ಮಹಾತ್ಮ ಗಾಂಧೀಜಿಯವರು ನಾರಾಯಣ ಗುರುಗಳ ಆಶ್ರಮವನ್ನು ಸುತ್ತಾಡಿದರು, ನಾರಾಯಣ ಗುರುಗಳನ್ನು ಸಂದರ್ಶಿಸಿದರು, ಅವರ ಆಶೀರ್ವಾದವನ್ನು ಕೇಳಿದರು. ಅಲ್ಲಿ ನಡೆಯುತ್ತಿರುವಂಥ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದರು. ಆ ನಂತರ ಗುರುಗಳ ಆಶ್ರಮದಿಂದ ಹೊರಗೆ ಬಂದಂಥ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರಂತೆ. ನಾನು ಇಲ್ಲಿಯವರೆಗೆ ಜಗತ್ತಿನಲ್ಲಿ ಸೃಷ್ಟಿಕರ್ತ ಯಾರು ಕೇಳಿದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮ ಅಂತ ನಾನು ತಿಳ್ಕೊಂಡಿದ್ದೆ. ಜಗತ್ತಿನಲ್ಲಿ ಸೃಷ್ಟಿಕರ್ತ ಯಾರು ಕೇಳಿದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂಥ ಬ್ರಹ್ಮ ಅಂತ ನಾನು ತಿಳ್ಕೊಂಡಿದ್ದೆ. ನಾರಾಯಣ ಗುರುಗಳ ಆಶ್ರಮವನ್ನು ಭೇಟಿ ಮಾಡಿ ಬಂದ ನಂತರ ನನಗರ್ಥ ಆದದ್ದು, ಜಗತ್ತಿನಲ್ಲಿ ಮತ್ತೊಬ್ಬ ಆಧುನಿಕ ಸೃಷ್ಟಿಕರ್ತ ಬ್ರಹ್ಮ ಇದ್ದಾನೆ, ಆತನ ಹೆಸರು ಬ್ರಹ್ಮಶ್ರೀ ನಾರಾಯಣ ಗುರು ಅಂತ ಹೇಳಿ ಉದ್ಗಾರವನ್ನು ತೆಗೆದರಂತೆ. ಹಾಗೆ ಹೇಳುವಾಗ ಮತ್ತೊಂದು ಮಾತನ್ನು ಅವರು ಸೇರಿಸ್ತಾರೆ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂಥ ಬ್ರಹ್ಮ ಸೃಷ್ಟಿ ಮಾಡಿದ ಜೀವಗಳಲ್ಲಿ ಜಾತಿ, ಧರ್ಮ, ವರ್ಗ ಭೇದಗಳಿವೆ. ಆದರೆ ನಾರಾಯಣ ಗುರುಗಳು ಸೃಷ್ಟಿ ಮಾಡಿದಂಥ ಸಮಾಜದಲ್ಲಿ ಒಂದೇ ಜಾತಿ, ಒಂದೇ ಧರ್ಮ ಇರುವುದನ್ನು ನಾನು ಕಂಡೆ ಅಂಥೇಳಿ ಉದ್ಗಾರವನ್ನು ಮಹಾತ್ಮ ಗಾಂಧೀಜಿಯವರು ಕರೆದರು ಅಂತ ಹೇಳಿ ಇತಿಹಾಸ ನಮಗೆ ಹೇಳುತ್ತೆ. ಹಾಗಾಗಿ ನಾರಾಯಣ ಗುರುಗಳ ಜನ್ಮದಿನಾಚರಣೆಯನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ನಾವೆಲ್ಲರೂ ಒಟ್ಟಾಗಿ ಮಾಡುವಂಥ ಅವಕಾಶಗಳು ನಮಗೆ ಸಿಕ್ಕಿದೆ ಅನ್ನೋದನ್ನು ನೆನಪು ಮಾಡಿಕೊಂಡು, ನನಗೆ ಒಂದು ವಿಚಾರಗಳು ನನಗೆ ಯಾವಾಗಲೂ ಕೂಡ ಅರ್ಥ ಅನಿಸುತ್ತೆ. ನಾರಾಯಣ ಗುರುಗಳು ಪ್ರವರ್ಧಮಾನಕ್ಕೆ ಬಂದು ಒಂದೇ ಜಾತಿ, ಒಂದೇ ವರ್ಗ, ಒಂದೇ ಧರ್ಮ ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಬೀರದೇ ಇದ್ದರೆ ಇವತ್ತು ಕೂಡ ಸಾಮಾಜಿಕ ನ್ಯಾಯದಲ್ಲಿ ಅಲ್ಲೆಲ್ಲೋ ಲೋಪಗಳು ಉಳಿದು ಹೋಗ್ತಾ ಇದ್ವೇನೋ ಅಂತ ನನಗನ್ನಿಸ್ಬಿಡುತ್ತೆ. ನಾವು ದಕ್ಷಿಣ ಕನ್ನಡದವರು, ಉಡುಪಿ ಜಿಲ್ಲೆಯವರು ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ
ಭಾರತ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದೇವೆ ಅನ್ನುವಂಥ ಸತ್ಯ ಮನವರಿಕೆ ಮಾಡಿಕೊಂಡು ನಾವು ನೆನಪು ಮಾಡಿಕೊಂಡ್ರೆ ಇಡೀ ಭಾರತ ದೇಶದಲ್ಲಿ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವವರು ಕೇಳಿದರೆ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅನ್ನೋ ದಾಖಲಾಗಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಬೇರೆ ಸಮಾಜದ ಬಗ್ಗೆ ಯೋಚನೆ ಮಾಡಿದರೆ ಒಂದೊಂದು ಸಾರಿ ದಿಗ್ಭ್ರಮೆ ಅಂತ ನನಗೂ ಅನಿಸ್ಬಿಡುತ್ತೆ. ಚುನಾವಣಾ ಪ್ರಚಾರಕ್ಕೋಸ್ಕರ ಕುಂದಗೋಳ ಮತ್ತು ಚಿಂಚೋಳಿ ಹೋಗಿದ್ದೆ. ಯಾವುದಕ್ಕೆ? ಚುನಾವಣಾ ಪ್ರಚಾರಕ್ಕೆ. ಒಂದೇ ರಾಜ್ಯದಲ್ಲಿರುವ ಯಾವುದೋ ರಾಜಸ್ಥಾನ, ಯಾವುದೋ ಉತ್ತರ ಪ್ರದೇಶ, ಮತ್ಯಾವುದೋ ಬಿಹಾರ, ಇನ್ಯಾವುದೋ ಗೋರ್ಖಲ್ಯಾಂಡ್ ಬಗ್ಗೆ ನಾನು ಹೇಳಿದ್ದಲ್ಲ. ಚುನಾವಣಾ ಪ್ರಚಾರಕ್ಕೆ ನಾನು ಚಿಂಚೋಳಿ ಮತ್ತು ಕುಂದಗೋಳಿಗೆ ಹೋದಾಗ ಚಿಂಚೋಳಿಯಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಘಟನೆ ಅಂದರೆ, ಒಬ್ಬಾಕೆ ಹೆಣ್ಮಗಳು ತಾನು ಹೆತ್ತ ಮಗುವನ್ನು ಮಾರಾಟ ಮಾಡಿದ್ದಾಳೆ ಅನ್ನೋದು ದೂರು. ಹೆತ್ತ ಮಗುವನ್ನು ಮಾರಾಟ ಮಾಡಿದ್ದಾಳೆ ಅಂತೇಳಿ ಸ್ವಾಭಾವಿಕವಾಗಿ ದೂರು ಕೊಡ್ತಾರೆ. ಆಕೆ ತನ್ನ ಮಗುವನ್ನು ಮಾರಾಟ ಮಾಡಿದ್ದಾಳೆ, ಕಾನೂನು ವಿರುದ್ಧ ಅವಳನ್ನು ಜೈಲಿಗೆ ಹಾಕಬೇಕು ಅಂತಾರೆ, ತಗೊಂಡವ್ರನ್ನೂ ಜೈಲಿಗೆ ಹಾಕಬೇಕು ಅಂತಾರೆ. ನಿಯಮ ಹಾಗೆ ಇದೆ ಅದು. ಆಕೆ ಪೊಲೀಸರಿದ್ರು ಒಂದು ಹೇಳಿಕೆಯನ್ನು ಕೊಡ್ತಾಳೆ. ಏನಂದರೆ, ನನ್ನ 3 ಮಕ್ಕಳಿಗೆ ತುತ್ತು ಅನ್ನ ಕೊಡುವುದಕ್ಕೋಸ್ಕರ, ಆಕೆ ಹೇಳಿದ ಮಾತು, ನನ್ನ ಮೊದಲಿನ 3 ಮಕ್ಕಳಿಗೆ ತುತ್ತು ಊಟ ಕೊಡುವುದಕ್ಕೋಸ್ಕರ ನಾನು ನನ್ನ ಕೊನೆಯ ಮಗುವನ್ನು ಮಾರಾಟ ಮಾಡಿದೆ ಅಂತಾಳೆ. ಸಮಾಜ ಹೇಗಿದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಆಕೆ ಮಗುವನ್ನು ಮಾರಾಟ ಮಾಡಿದ ತಪ್ಪಾಗಿ ಕೇಳಿದರೆ ತಪ್ಪೇ. ಆದರೆ ಆಕೆ ಕೊಟ್ಟ ಉತ್ತರ ಏನು ಅಂತ ಹೇಳಿದರೆ, ನನ್ನ ಮೊದಲಿನ 3 ಮಕ್ಕಳಿಗೆ ತುತ್ತು ಊಟ ಮಾಡಲಿಕ್ಕೆ ನನಗೆ ಶಕ್ತಿ ಇರಲಿಲ್ಲ, ಅದಕ್ಕೋಸ್ಕರ ನನ್ನ ಕೊನೆಯ ಮಗುವನ್ನು ಸುಖವಾಗಿರಲಿ ಅಂತೇಳಿ ಮಾರಾಟ ಮಾಡಿ ಮೊದಲಿನ ಮಕ್ಕಳಿಗೆ ಊಟ ಆಗ್ತದೆ ಅಂತೇಳಿ. ಇದು 25 ವರ್ಷದ ಹಿಂದಲ್ಲ, ಒಂದು 6 ತಿಂಗಳು 8 ತಿಂಗಳು ಹಿಂದಿರುವಂಥ ಘಟನೆಗಳು. ಸಮಾಜ ಒಂದು ರೀತಿಯ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾದಂಥ ವಾತಾವರಣಗಳು ಬರಬೇಕಾದ್ರೆ ಸಾಮಾಜಿಕವಾದ ಸಂಘರ್ಷಗಳು ಆಗಲೇಬೇಕಾದಂಥ ಅನಿವಾರ್ಯತೆಗಿತ್ತು. ಒಂದು ಕಾಲದಲ್ಲಿ ನಾರಾಯಣ ಗುರುಗಳು ಜನ್ಮಿಸಿದಂಥ ದಿನಗಳಲ್ಲಿ ಈ ಅಸ್ಪೃಶ್ಯರು ಅಂತ ಕರೆಸಿಕೊಂಡಂಥ ನಾವು ಬೇರೆಯವರು ಹೋಗುವಾಗ ಕೈ ಕಟ್ಟಿ ನಡು ಬಗ್ಗಿಸಿ ನಿಲ್ಲುವಂಥ ಕಾಲ ಇತ್ತು. ಗಾವದ ದೂರ ಬಿಡ್ತಾ ಇರುವುದನ್ನು ನೋಡಿದೆವು, ಇತಿಹಾಸ ಅದು. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರು ಪ್ರಪಂಚವನ್ನು ತಿರುಗುತ್ತಾ ಬಂದು ಕೇರಳದಲ್ಲಿ ನಿಂತಾಗ ಒಂದು ಮಾತು ಹೇಳಿದ್ರಂತೆ, ಈ ಕೇರಳ ರಾಜ್ಯದಲ್ಲಿರುವಂಥ ಜನಜೀವನ, ಜಾತೀಯತೆ, ಅಸ್ಪೃಶ್ಯತೆ, ಮೇಲು ಕೀಳು ವರ್ಗ ಸಂಘರ್ಷಗಳನ್ನು ಕಂಡಾಗ ಇದೊಂದು ಸಮಾಜ ಅಂತ ನನಗೆ ಅನಿಸ್ಲೇ ಇಲ್ಲ, ಇದೊಂದು ಹುಚ್ಚರ ಸಂತೆ ಅಂತ ಹೇಳಿದ್ರಂತೆ. ಇದೊಂದು ಹುಚ್ಚರ ಸಂತೆ ಅಂತೇಳಿ. ಯಾವ ಕೇರಳ ಸ್ವಾಮಿ ವಿವೇಕಾನಂದರಿಂದ ಬಾಯಿಂದ ಇದೊಂದು ಹುಚ್ಚರ ಸಂತೆ ಅಂತೇಳಿ ಉದ್ಗಾರಕ್ಕೊಳಗಾಗಿತ್ತು, ಅದೇ ಕೇರಳ ಇವತ್ತು ಭಾರತ ದೇಶದಲ್ಲಿ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿದೆ ಅನ್ನುವಂಥ ಸತ್ಯ ನಾವು ಮನೆಗೊಂಡಾಗ ಅದರಿಂದ ನಾರಾಯಣ ಗುರುಗಳ ಶ್ರಮ ಇದೆ ಅಂತೇಳಿ, ನಾರಾಯಣ ಗುರುಗಳ ಶ್ರಮ ಇದೆ ಎಂದು ನಾವು ಗಮನಿಸಬೇಕಾದಂಥ ಅವಶ್ಯಕತೆಗಳು. ಆ ಕಾರಣಕ್ಕೆ ನಾರಾಯಣ ಗುರುಗಳು ಕೇವಲ ಒಂದು ವ್ಯಕ್ತಿಯಾಗಿ, ಒಂದು ದೇವರಾಗಿ, ಒಂದು ಶಕ್ತಿಯಾಗಿ ನಮ್ಮದಿಲ್ಲ, ಸಮಾಜ ತಿದ್ದಿರುವಂಥ ದೊಡ್ಡ ಸಾಧಕನಾಗಿ ನಮ್ಮ ಮುಂದೆ ಕಂಡು ಬರ್ತಾರೆ ಅನ್ನುವ ಮಾತುಗಳನ್ನು ಅತ್ಯಂತ ಭಾವುಕತೆಯಿಂದ ನೆನಪು ಮಾಡಿಕೊಂಡು, ನೀವು ಆಗಿರುವಂಥ ಶಾಲೆಗಳನ್ನು, ಹೇಳಿರುವಂಥ ಪ್ರೀತಿಯ ಮಾತುಗಳನ್ನು ಅತ್ಯಂತ ವಿನಯದಿಂದ ಸ್ವೀಕಾರ ಮಾಡಿದ್ದೇನೆ. ನಾನು ಮುಜರಾಯಿ ಮಂತ್ರಿಯಾಗಿದ್ದಾಗ, ಈಗ ನಾನು ಬಂದರು ಮೀನುಗಾರಿಕೆ ಒಳನಾಡು ಜಲಸಾರಿಗೆ ಮಂತ್ರಿಯಾಗಿದ್ದಾಗ ಯಾರೋ ಸ್ನೇಹಿತರು ಮಾಧ್ಯಮದ ಮೂಲಕ ಒಂದು ಮಾತು ಕೇಳಿದರು, ಈ ಹುದ್ದೆಗಳೆಲ್ಲ ನಿಂಗೆ ಏನು ಅನಿಸುತ್ತೆ ಅಂತ ಹೇಳಿ. ನಾನು ಹೇಳಿದೆ, ಕೆಲಸ ಈಗಷ್ಟೇ ಪ್ರಾರಂಭ ಮಾಡಿದ್ದೇನೆ ಅಂತ. ಕೆಲಸ ಈಗಷ್ಟೇ ನನ್ನ ಇಲಾಖೆಯಲ್ಲಿ ಪ್ರಾರಂಭ ಮಾಡಿದ್ದೇನೆ. ನನ್ನ ಕೆಲಸಗಳು ಯಾವ ರೀತಿ ವೇಗವಾಗಿ ನಡೆಯುತ್ತೋ, ನನ್ನ ಕೆಲಸಗಳು ಯಾವ ರೀತಿ ಪಾರದರ್ಶಕವಾಗಿ ನಡೆಯುತ್ತೋ, ನನ್ನ ಕೆಲಸದಿಂದ ನನ್ನ ಇಲಾಖೆಗೆ ಸಂಬಂಧಪಟ್ಟಂಥ ಜನಸಾಮಾನ್ಯರಿಗೆ ಕನಿಷ್ಠ ತೃಪ್ತಿ ಸಿಗುತ್ತೋ ಆಗ ನನ್ನ ಕೆಲಸದ ಕೂಲಿ ಸಿಗುತ್ತೆ ಅಂತ ನನಗೆ ಅನಿಸ್ಬಿಡುತ್ತೆ. ನಾನು ಮಾಡಿದ ಕೆಲಸದ ಕೂಲಿ ಸಿಗುತ್ತೆ ಅಂತ ನನಗೆ ಅನಿಸ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಭಾವನೆಗಳು, ನಿಮ್ಮೆಲ್ಲರ ಯೋಚನೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಮಾಡ್ತೇನೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನಾನು ಮಂತ್ರಿಯಾಗಿದ್ದಾಗ ಕೇವಲ ಕೃಷ್ಣ ದೇವಸ್ಥಾನಕ್ಕೆ, ಈಶ್ವರ ದೇವಸ್ಥಾನಕ್ಕೆ, ಪಾರ್ವತಿ ದೇವಸ್ಥಾನವನ್ನು ಮಾತ್ರ ದೇವಸ್ಥಾನಗಳ ಲಿಸ್ಟಲ್ಲಿತ್ತು. ನಾನು ಮಂತ್ರಿ ಆದ ತಕ್ಷಣ ಕಡತಗಳನ್ನೆಲ್ಲ ತರಿಸಿ ನಾರಾಯಣ ಗುರುಗಳು ಮತ್ತು ಕೋಟಿ ಚೆನ್ನೈರ ದೇವಸ್ಥಾನಗಳನ್ನು ಕೂಡ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸೇರಿಸಿಬಿಟ್ಟಿದ್ದೆ. ಫಲಿತಾಂಶ ಏನು ಅಂತ ಕೇಳಿದರೆ, ನಾನು ಮಂತ್ರಿಯಾಗಿರ್ಬೋದು, ಇಲ್ಲದಿರ್ಬೋದು, ಮುಂದಿನ ಇತಿಹಾಸದಲ್ಲಿ ನಾರಾಯಣಗುರು ಮಂದಿರಕ್ಕೆ ಮತ್ತು ಕೋಟಿ ಚೆನ್ನೈ ಮಂದಿರಕ್ಕೆ, ನಾಗದೇವರ ಮಂದಿರಕ್ಕೆ, ಕಲಬುರ್ಗಿನ ಮಂದಿರಕ್ಕೆ, ನಿಮ್ಮ ಪಂಜೂರ್ಲಿ ಅಂತ ಕರಿತೀರ ಆ ದೇವಸ್ಥಾನಕ್ಕೆ, ನಿಮ್ಮ ಕೊರಗಜ್ಜನಿಗೆ ಹಣ ಕೊಡಲಿಕ್ಕೆ ಮತ್ತೊಂದು ನಿಯಮ ಅಡ್ಡಿ ಬರುವುದಿಲ್ಲ. ಎಷ್ಟು ಬೇಕಾದರೂ ಮನಸ್ಸಿದ್ರು ಕೊಡ್ಬೋದು ಅನ್ನುವಂಥ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಅಧಿಕಾರ ಸಿಕ್ಕಾಗ ಒಂದಷ್ಟು ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳ ಅನಿವಾರ್ಯತೆಯ ನಡುವೆ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ.
ನಿಮ್ಮ ಪ್ರೀತಿಗೆ, ನಿಮ್ಮ ಔದಾರ್ಯಕ್ಕೆ, ನಿಮ್ಮ ಆತ್ಮೀಯತೆಗೆ ಅತ್ಯಂತ ಭಾವುಕನಾಗಿ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರು, ಲೋಬೋರವರು, ಹರಿಕೃಷ್ಣ ಬಂಟ್ವಾಳರು, ನನ್ನ ಪ್ರೀತಿಯ ಶಾಸಕರಾಗಿರುವಂಥ ಉಮಾನಾಥ್ ಕೋಟಿಯಾನರು, ಹೇಳಿದಂಥ ಚಿತ್ತಣ್ಣ, ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸ್ತಾ, ಯಾಕಂದರೆ ಯಾರ್ಯಾರು ಹೆಸರು ಹೇಳಬೇಕು ಅಂತ ಬರ್ಕೊಂಡಿದ್ದೆ. ಬರೆದ್ರೆ ಸಮಯದ ಮಿತಿ ಕೂಡ ಬೇಕಲ್ಲ ಸಾಮಾನ್ಯವಾಗಿ, ಹಾಗಾಗಿ ನಿಮಗೆಲ್ಲರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ನನ್ನ ಕಾರ್ಯವ್ಯಾಪ್ತಿಯಲ್ಲಿ ಬರ್ಬೋದಾದಂಥ ಕ್ಷೇತ್ರಗಳಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋದು ಒಂದು ಯೋಚನೆ. ಸಾಮಾನ್ಯ ದುಡಿದುಣ್ಣುವ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕು, ಅವರ ಬೇಕು ಬೇಡಿಗಳನ್ನು ತಿಳಿದುಕೊಳ್ಬೇಕು, ಸರ್ಕಾರವನ್ನು ಅವ್ರ ಮಧ್ಯೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದಕ್ಕೆಲ್ಲರಿಗೂ ನಿಮ್ಮ ಹಾರೈಕೆ ಮತ್ತು ಆಶೀರ್ವಾದ ಇರಲಿ. ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸಿದ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ವಂದನೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಇನಿ ಜಾತಿ ಸಂಘಟನೆ ದಯಗ್ ಬೋಡೊಂದಿಗೆಂಡ ಬಕ್ಕೊಂಜಿ ಜಾತಿ ದಕ್ಕಲ್ಡ ಆತನ ಬಕ್ಕೊಂಜಿ ಜಾತಿ ಸಂಗಡ ಕಾಂಪಿಟಿಷನ್ ಗತ್ತು, ಸ್ಪರ್ಧೆ ಗತ್ತು. ಇನಿ ಪ್ರತಿ ಒಂಜಿ ಜಾತಿ ಸಂಘಟನೆ ಅಕ್ಕಲ ಸ್ವಜಾತಿ ಬಾಂಧವ್ಯರ್ನ ಸಂಘಟನೆಗೆ ಬೊಕ್ಕ ಜಾತಿ ಸಮಾಜೋಡು ಏರು ಅಶಕ್ತಿ ಇರಲಿ ಅಕ್ಲಿಗೆ ಶಕ್ತಿ ಕೊರಪನಂಚಿನ ಕೆಲಸ ಮಲ್ಪಿರಕ್ಕೆ ಬಿಡ ದಿನಿ ಈ ಸಂಘಟನೆ ಅತಿ ಅಗತ್ಯ ಉಂಡು. ಆ ನಿಟ್ಟಿಡು ಜಪ್ಪಿನ ಮುಗರ್ದ ಈ ಸಂಘ ಹಲವಾರು ವರ್ಷೋಡ್ದು 10-15 ವರ್ಷೋಡು ಬಾರಿ ಎಡ್ಡೆ ರೀತಿಯ ಕೆಲಸಗಳನ್ನು ಮಲ್ತೊಂದು ಈ ಭಾಗಡು ಖಾಲಿ ಬಿಲ್ಲವಿರತ್ತೆ ಇಡೀ ಮಾತ ಧರ್ಮದ ಮಾತ ಸಮಾಜದ ಮಾತೆರನ್ನ ಒಟ್ಟುಗು ಮಲ್ತೊಂದು ಒಂಜೇ ಸಾಲಡಿನಿ ಕುಲ್ಲಾದ ಕೆಲಸ ಮಲ್ಪೆ ಅಂತನಾಗ ಮಸ್ತ್ ಸಂತೋಷ ಆಪುಣಿನಿ. ಈ ಒಂಜಿ ಬಾರಿ ಪೊರ್ಲದ ಮೆರವಣಿಗೆಡು ಮಾತ ಸಮಾಜದ ಕುಲ್ಲ ನಮ್ಮನ್ನು ಸ್ವಾಗತ ಮಲ್ತದ್ದು ನಂಗೆ ಶುಭ ಕೋರ್ನೆ ಅಂತನಾಗ ಮನಸ್ಸು ದಿಂಜಿದು ಬರ್ಪುಂಡು. ಇನಿ ಮಾತ ಸಮಾಜದಕ್ಲೆನ್ನ ಒಟ್ಟುಗು ಪತ್ತೊಂದು ಪೋಪುನನೆ ನಿಜವಾಯಿನ ಧರ್ಮ ಅಂಚಾದಿನಿ ಮುಗೇರ್ದ ಈ ಒಂಜಿ ಬಿಲ್ಲವ ಸಮಾಜ ಸೇವಾ ಸಂಘದಕ್ಕಲು ಮಾತೆರನ್ನ ಒಟ್ಟುಗು ಪತ್ತೊಂದು ಎಡ್ಡ ರೀತಿಯ ಕೆಲಸ ಮಲ್ತೊಂದು ಬಾರಿ ಪುರ್ಲದೊಂಜಿ ಗುರು ಮಂದಿರ ಮಲ್ತದಿನಿ ಭಾಗದ ಜನಕುಲಿಗೆ ಶ್ರದ್ಧಾ ಭಕ್ತಿಡ್ ದುಮ್ಮುಪಾಯರ ಅನು ಮಲ್ತು ಕೊರ್ತಿನ ಕಕ್ಲಿನ ಮಾತೆರನ್ನ ಈ ಸಂದರ್ಭಡು ಸ್ವಾಗತ ಅಭಿನಂದನೆ. ಪ್ರತಿಭಾ ಫಲಾನುಭವಿಗಳು ಆದಷ್ಟು ಬೇಗ ಹೆಸರು ಕರೆದ ಕೂಡಲೇ ವೇದಿಕೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಧನುಷ್ ಶೆಟ್ಟಿ ಇವರು SLCಯಲ್ಲಿ 85.92 ಅಂಕಗಳನ್ನು, SLCಯಲ್ಲಿ 86% ಅಂಕಗಳನ್ನು ಪಡೆದಿರುತ್ತಾರೆ. ಇನ್ನು ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಶ್ರೀಯುತ ಸಂತೋಷ್ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸುಹಾನ್ ಎಂ 87.6 ಅಂಕಗಳನ್ನು ಪಡೆದಿರುತ್ತಾರೆ. ಅಂಕಗಳನ್ನು ಪಡೆದಿರುತ್ತಾರೆ. ಇನ್ನು ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಸತೀಶ್ ಕರ್ಕೇರ್ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಆಸ್ಥಾ ಎನ್ ಶೆಟ್ಟಿ ಇವರು SLCಯಲ್ಲಿ 90% ಅಂಕಗಳನ್ನು ಪಡೆದಿರುತ್ತಾರೆ. ಆಸ್ಥಾ ಎನ್ ಶೆಟ್ಟಿ. ಇನ್ನೋರ್ವ ವಿದ್ಯಾರ್ಥಿ ಹಾರ್ದಿಕ್ ಶೆಟ್ಟಿ ಇವರು SLCಯಲ್ಲಿ 90.24 ಅಂಕಗಳನ್ನು ಪಡೆದಿದ್ದಾರೆ. ಇನ್ನೋರ್ವ ವಿದ್ಯಾರ್ಥಿ ಸುಹಾಸ್ ಎಂ ಇವರು SLCಯಲ್ಲಿ 90.40 ಅಂಕಗಳನ್ನು ಪಡೆದಿರುತ್ತಾರೆ. ಇನ್ನು ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಶ್ರೀಯುತ ಇಬ್ರಾಹಿಂನವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಇನ್ನೋರ್ವ ವಿದ್ಯಾರ್ಥಿನಿ ಶಮಾ ಶೆಟ್ಟಿ ಇವರು SLCಯಲ್ಲಿ 91.04 ಅಂಕಗಳನ್ನು ಪಡೆದಿರುತ್ತಾರೆ. ಜಿಯಾದ್ ಹುಸೈನ್ ಇವರು SLCಯಲ್ಲಿ 91.04% ಅಂಕಗಳನ್ನು ಪಡೆದಿರುತ್ತಾರೆ. ಮುಂದಿನ ವಿದ್ಯಾರ್ಥಿ ಅಭಿಷೇಕ್ AB ಇವರು SLCಯಲ್ಲಿ 92.20 ಅಂಕಗಳನ್ನು ಪಡೆದಿರುತ್ತಾರೆ. ತಸ್ಮೈ ಕೆ ಇವರು SLCಯಲ್ಲಿ 92.48 ಅಂಕಗಳನ್ನು ಪಡೆದಿರುತ್ತಾರೆ. ಇನ್ನು ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಕೇಶವ್ ಕೆ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೆ. ಮುಂದಿನ ವಿದ್ಯಾರ್ಥಿನಿ ಸುಶ್ರಿತಾ ಜೆ ಇವರು SLCಯಲ್ಲಿ 92.60 ಅಂಕಗಳನ್ನು ಪಡೆದಿರುತ್ತಾರೆ. ದ್ವಿತೀಯ PUCಯಲ್ಲಿ
85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಸೌಜನ್ಯ. ಇವರು PUCಯಲ್ಲಿ 85%. ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಪ್ರಭಾಕರ್ ಅಮೀನ್ ರವರು ನೀಡಬೇಕಾಗಿ ವಿನಂತಿಸುತ್ತೇವೆ. ಮುಂದಿನ ಶ್ರೀ ಲಕ್ಷ್ಮೀ ಶಿಖಾ. ಇವರು PUCಯಲ್ಲಿ 86.51 ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀ ಲಕ್ಷ್ಮೀ ಶಿಖಾ. ಶ್ರೀಜಿತ್ 87.83 ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೀಯುತ JR ಲೋಬರ್ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಂದಿನ ವಿದ್ಯಾರ್ಥಿನಿ ಚೈತ್ರ 89.16 ಅಂಕಗಳನ್ನು ಪಡೆಯುತ್ತಾರೆ. ವಿಜಯ್ D. ಮುಂದಿನ ವಿದ್ಯಾರ್ಥಿ ಶ್ರೇಷ್ಠ ಶೆಟ್ಟಿ. ಇವರು PUCಯಲ್ಲಿ 91.50 ಅಂಕಗಳನ್ನು ಪಡೆದಿರುತ್ತಾರೆ. ಶ್ರೇಷ್ಠ ಶೆಟ್ಟಿ. ಮುಂದಿನ ವಿದ್ಯಾರ್ಥಿನಿ ಗಾಯತ್ರಿ MS. ಇವರು PUCಯಲ್ಲಿ 92.5. ಮುಂದಿನ ವಿದ್ಯಾರ್ಥಿನಿ ಅನುರಾಗ್ ಮೃಣಾಲ್ ಮೋಹನ್. ಇವರು PUCಯಲ್ಲಿ 94.66 ಅಂಕಗಳನ್ನು ಪಡೆದಿರುತ್ತಾರೆ. 90 ಅಂಕಗಳನ್ನು ಪಡೆದಿರುತ್ತಾರೆ. ಅಕಿತಾ ಹಾಗೂ ಅಕಿತನ ಮನೆಯವರ ಜೊತೆಯಾಗಿ ಬರಬೇಕಾಗಿ ಪದವೀಡ್ ಅತಿ ಹೆಚ್ಚು ಅಂಕ ಪಡೆದ ಸಂಜಕ್ಷಾ ಬೌಲರ್. ಅನನ್ಯ. ಪ್ರಥಮ ಲಕ್ಷ್ಯ ನಿಹಾರಿಕಾ. ಪ್ರಥಮ ಗಾಯನ UKG ವರೆಗೆ. ತೃತೀಯ ಶರಂಜೇಶ್ ಶೆಟ್ಟಿ. ದ್ವಿತೀಯ ಲಾಸ್ಯ S ಸ್ಯಾನಿಟ್. ಪ್ರಥಮ ಹೃದನ್. ದಿನೇಶ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ತುಂಬ ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸರ್. ಈ ಜಪ್ಪದ ನಾಣಗೋಣ ಮಂದಿರೋಗಿ ಯಾರು ಬರ್ಪೆಂಡಿಗಂಟ್ ಹೆಚ್ಚಿನ ಅರ್ಜೆಂಟ್ ಪಡೆ ವಾ ವೇದಿಕೆ ಇತ್ತಿನಲ್ಲ ಆ ವೇದಿಕೆನೇ ಕ್ಯಾನ್ಸಲ್ ಮಾಡ್ತದೆ ಏನಿಡೆ ಬರುತ್ತೆ. ಕಾರಣದಾನೆ ಪಂಡಗ ಮತ್ತು ಪದಾಧಿಕಾರಿಗಳು ದೀತಿನ ಪ್ರೀತಿ ಆ ನಮ್ಮನೆ ಉಂಟು. ಬಾರಿ ಬಂಗೋಡು ಸುರತ ಆ 15 ವರ್ಷದ ತುಂಬು ಈ ಮಂದಿರ ಮಲ್ಪರ ಈ ಪದಾಧಿಕಾರಿಗಳು ಮಸ್ತ್ ಭಂಗ ಬರ್ತದೆ. ಬಾರಿ ಪೊರ್ಲೋಡು ಈ ಮಂದಿರ ಕಟ್ಟದು ಆಯ್ತಾ ಬರೀಟ್ ಸಭಾಭವನ ಮಾಡ್ತದೆ. ನಂಗೆ ಪ್ರತಿ ವರ್ಷಲ ಕೆಲವು ವಿಧತ್ತ ಜೋಕ್ಲೆಗೆ ಪಗಲಿಡೀ ರಂಗೋಲ ಅಂಚನೆ ಬೇತ ನಮ್ಮನೆದಾಗ ಐತೆ ಕಾರ್ಯಕ್ರಮ ಕೊರೆದು ಜೋಕ್ಲೆ ಮಾತಾ ಮನೆ ಮೆಚ್ಚಿದ್ದೇನೆ. ಅಧ್ಯಕ್ಷರ ಭಾಷಣ ಮಾಡಿದ ದಾಲ ಉಪ್ಪಿಜೆ ದಯಪಣ್ಣ ಮಾತೆಲ್ಲ ಪಾತೆರ್ದು ಹಾಪುಡು ಹರಕೃಷ್ಣರ ಪಾತೇರಿ ಪಕ್ಕ ಈಗ ದಾಲ ಪಾತೆರ್ದೆ ಯಾರು A to Z ಪಾತೆರ್ದು ಆಗ್ತದೆ. ಅರ್ಧ ಗಂಟೆ ಅದು 3/4 ಗಂಟೆ ಅವ್ರು ಪಾತೆರಡ ನಿಜವಾದ ನಂಗೆ ಖುಷಿ ಆಗ್ಬಿಟ್ಟು ಕೇಳಾರ ದಯಪಣಗ ಅಂಚನ ಕೆಲವು ಪಾತೆರನು ಹರಕೃಷ್ಣರು ಬಂದ್ಪೇರು
ಅಂಚನೆ ಕೋಟೆ ಶ್ರೀನಿವಾಸ ಪೂಜಾರಿ ಇದು ಅರೇನು ವಾರಿ ಪೊರ್ಲುಡು ನಮ್ಮ ಒಂಜಿ ಮೆರವಣಿಗೆಡ್ಲೆ ತೊಂಬೈದ ಅಂಚನೆ ಮಾತ ಎರಡು ಮಾತ ನಮ್ಮ ಲೈದ ಅಕ್ಕಳು ಮಾತರ್ಲ ಬೈದೇರು ಅಕ್ಕಳು ಮಾತ 2 ಗಂಟೆ 3 ಗಂಟೆ ಕುಲ್ಲುಡು ಬಂಡ ಭಾರಿ ವಿಶೇಷ ಅಕ್ಲ ಕುಲ್ಲರು ಸಾಧ್ಯ ಪಂಡ ಆತ ಪ್ರೋಗ್ರಾಮ್ ಮತ್ತೆ ಉಪ್ಪುಡು ಅಂಡಲ ಮುಲ್ತ ಪದಾಧಿಕಾರಿನಕಲ್ನ ಒಂಜಿ ಪ್ರೀತಿಡು ಅಂಚಿ ಇನಿ ಈತ ಪೊರ್ತು ಕೊಲ್ದು ಅಕ್ಲು ಪೋಯರು ನಾನು ವಿಶೇಷವಾದ ಪನ್ಪಿದ್ದಾನೆ ಪಂಡಗ ಮುಖ್ಯವಾದ ನಮ್ಮ ಜೋಕ್ಲೆಗ್ ಕಲ್ಪನ ಎಜುಕೇಷನ್ ಅವು ಭಾರಿ ಅಗತ್ಯ ಅಪ್ಪಮ್ಮನ ಕರ್ತವ್ಯ ಪಂಡಗ ಒಂಜೆ ದುಡ್ಡು ಆಸ್ತಿ ಬದುಕ ಮಲ್ತದೇ ಆಲ ಪ್ರಯೋಜನ ಹೆಚ್ಚಿ ಅಕ್ಲೆಗೆ ಏತ್ ಕಲ್ಪರು ಅಡೆಮುಟ್ಟ ಅಕ್ಲೆಗೆ ಕಲ್ಪದು ಅಕ್ಲು ಒಂಜಿ ಒಂಜಿ ಡಿಗ್ರಿ ಕೊಡ್ದು ಒಂಜಿ ಕೆಲಸಕ್ಕೂ ಸೇವನೆಂಚಿನ ಸಾಧನೆ ಅಪ್ಪಮ್ಮೆ ಮಲ್ತು ಕೊರಡು ಇನ್ನೀಗ ತೀವ್ರ ಪಂಡಗ ಅಕ್ಲು ಕಲ್ಪನೆ ತೆಚ್ಚಲ ಮಲ್ಲ ಇತ್ತ ಮಲ್ಲ ಮೊಬೈಲ್ ಕೈಟ್ ಉಪ್ಪುಡು ದಯಪಂಡಗ ಅಕ್ಲೆಗೆ ಮೊಬೈಲ್ ಅಗತ್ಯನೇ ಉಂಡು ಅಪ್ಪಮ್ಮೆ ಜೊತೆ ಕೊರೋಡೆ ಹಾಪುಡು ಇದೇ ಮುಡಿಪಿದ್ದಾರೆ ಹಾಕೋಳು ಅಪ್ಪಮ್ಮನ ಹೆಂಗೆ ಬೋರ್ಡ್ ಬಂಡ ಬೋರ್ಡ್ ಇದೆ ದಯಪಂಡ ಉಳ್ಳಾವಡು ಅಂಚನೆ ಆಂಡು LSS ಕಾಲೇಜ್ ಆಂಡ್ ಮಗೆ ಕ್ಲಾಸ್ ಮೊಬೈಲ್ ಕೊನೆಯರು ಇಜ್ಜಿ ಬಂಡದ ಹಾಕೊಂಡು ಜೊತೆದಿಯರು ಇಲ್ಲ ಮತ್ತೆ ಅಪ್ಪಡೆ ಬಂಡ ಹೆಂಗೆ ಮೊಬೈಲ್ ಬೋರ್ಡ್ ಇನಿ ದಿಕ್ಕುತ್ತಾವ ಎಲ್ಲ ಕೊಡ್ಪೇರೆ ಹಾಕೊಂಡು ಜೊತೆಲ್ಲ ಅಪ್ಪಮ್ಮೆ ಇರುವೆಲ್ಲ ಸೊಸೈಟಿ ಕೆಲಸ ಮಾಡ್ಕೊಂಡು ಅಕ್ಲು ಪೋಯಿನ ತೂತುಂಬೆ ಬಲ್ಲಿನ ತೊಂಡೆ ಕಾಲೇಜು ಮೊಬೈಲ್ ಗಾತ್ರ ಅಪ್ಪ ನಮ್ಮ ಜೋಕ್ಲೇಣ ಮನಸ್ಸು ಓಡೆ ಮುಟ್ಟ ಉಂಡು ಬಂಡಗ ಅಕ್ಲೆ ಅಪ್ಪಮ್ಮನ ಅಗತ್ಯನೇ ಇಜ್ಜಿ 18 ವರ್ಷ ತಾಂಕದು ಏತ್ ಕಷ್ಟೋಡು ಮಲ್ಲ ಮಲ್ತಿನ ಒಂಜಿ ಆನನ ತರತಮಿ ತೆಂಚ ಬತ್ತುತ್ತರೆಗೆ ಅಪ್ಪಮ್ಮನ ಪ್ರೀತಿ ವಾಸ್ತವಜ್ಜಿ ಏರ್ನ ಜನಲ್ಲ ಒಂಜಿ ಬಲ್ಲೆ ತೊಂಡೆ ಅಂಚಿನ ಮಾತ ಈ ಮೊಬೈಲ್ ಹಿಡ್ದಿರ್ತದೆ ಎತ್ತೇ ಖರ್ಚಲು ಆವಂದುಂಡು ಅದಕ್ಕೆ ದಯ ಮಲ್ತದ ಮೊಬೈಲ್ಗೆ ಏನೋ ಕಮ್ಮಿ ಮಲ್ಪಲೆ ದಿಗ್ಲು ಕಲ್ಪನೆಗೆ ಹೆಚ್ಚ ಮನಸ್ಸು ಕೊಡಲೆ ಎಡ್ಡೆ ಒಂಜಿ ಪದವಿಗೆ ಪೋಡ್ಲೆ ದಿಕ್ಲ ಅಪ್ಪಮ್ಮನ ಪೊಡ್ಲು ತಾಂಕಲೆ ದಿಕ್ಲ ಅಪ್ಪಮ್ಮನ ತೂರ್ಲೆ ಅಂಚನೆ ನಾರಾಯಣಗುರು ಮಂದಿರದ ಪೂರ ಪದಾಧಿಕಾರಿಗಳೆಲ್ಲ ವಿಶೇಷವಾದ ದಿನೇಶಾಗ್ಲ ಏನ ಪ್ರೀತಿಯ ಒಂದಿನ ಮತದ ಅಕ್ಲೆಗೆ ಎಣ್ಣ ಕುಲದೇವರ ಅಂಚಿನ ಮೆಂಬೆರ ಬೈದರ್ಲು ಅಕ್ಲೆಗೆಲ್ಲ ಅಕ್ಲ ಕೊಟ್ಟು ಸಂಸಾರಗಳ ವಿಘ್ನೇಶಾಲಿಗೆ ನಡಪಾದ ಕೊರಡು ಪಂಡದು ಎಣ್ಣೆ ಪಾತ್ರ ಈ ಕಾರ್ಯಕ್ರಮದಲ್ಲಿ ನಮಗೆ ನಿರೂಪಕರಾಗಿ ಬಂದಿರುವಂತಹ ಶ್ರೀಯುತ ರಂಜರ್ ಅವರು ಬಂದು ಅಧ್ಯಕ್ಷರಿಂದ ಸ್ಮರಣಿಕೆಯನ್ನು ತಗೊಳ್ಬೇಕಂತ ವಿನಂತಿ. ಅದೇ ರೀತಿಯಲ್ಲಿ ನಮಗೆ ವಿದ್ಯುತ್ತಿನ ಅಲಂಕಾರವನ್ನು ಮಾಡಿದಂತಹ ಗೌರವ ಸೌನ್ಸ್ ಇದರ ಮಾಲಕರು ಗಣೇಶ್ ಅವರು ಕೂಡ ಬಂದು ಸ್ಮರಣಿಕೆಯನ್ನು ತಗೊಳ್ಬೇಕು. ಕೊರಡು ಬಂದ ವಿನಂತಿ ಬಂತಂದಿಲ್ಲ. ಸ್ವರ್ಗಸ್ಥರ ನೆಂಚಿನ ಇಂಗ್ಲ ಮಾಜಿ ಅಧ್ಯಕ್ಷರ ನೆಂಚಿನ ಕೇಶವ ಅಂಗಡಿಮಾರನ 60 ಆ ಒಂಜಿ ಸ್ಮರಣಿಕೆಯನ್ನು ಸುನೀತಕ್ಕಾಗ ಕೋರದಲ್ಲಿ. ಸಂಭ್ರಮ ಭ್ರಮನಿಲಿಂಬ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಕಿಶೋರ ಚಂದ್ರಶೇಖರ ಶಿಕ್ಷಣ ಹಸಿರು ದಾರಿದ್ರ್ಯವೇ ಇರಲಿ ದಿನ ದಿನ. ಸಿಂಧುರಸ್ಫುರದ್ವಗುತ್ತರೀಯ ಮೇದುರೆ ಮನೋವಿನೋದಮದ್ಭುತಂ ಬಿಭರ್ತಿ
ಧನ್ವಂತರಿ. सहस्रलोचन प्रभृत्य शेषलेख शेखर प्रसून धूलि धोरणी विधूसराग्रि पीठ भुजंगराजमालया निबद्ध जाट जूटक श्रियै चिराय जायतां चकोर बंधु शेखर. ललाट चत्वरज्वल धनञ्जय स्फुलिङ्गभानि पीत पञ्चसायकं नमन्निलिम्पनायकं सुधामयूखलेखया विराजमान शेखरं महाकपालि सम्पदे शिरोजटालमस्तु नः. कराल भाल पंडिका धगद् 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 ज्वलत् धनञ्जयाहुतीकृत प्रचण्ड पञ्चसायके धराधरेन्द्र नन्दिनी कुचाग्र चित्रपत्रक प्रकल्पनैक शिल्पिनी त्रिलोचने रतिर्मम. नवीन मेघमण्डली निरुद्ध दुर्धर स्फुर कुहूनि शीठिनी तमः प्रबन्ध बद्ध कन्धरः निलिम्प निर्झरीधरस्तनोतु कृत्ति सिन्धुरः कलानिधान बन्धुरः श्रियं जगद्धुरन्धरः. से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. अब तो हमें आगे बढ़ते हैं रहना, अब तो हमें साथी है बस इतना ही कहना. अब तो हमें आगे बढ़ते हैं रहना, अब तो हमें साथी है बस इतना ही कहना. अब जो भी हो शोला बन के पत्थर है पिघलाना, अब जो भी हो बादल बन के पर्वत पर है छाना. कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं. मेरा मुल्क मेरा देश मेरा ये वतन, शांति का उन्नति का प्यार का चमन, इसके बात पे निसार है मेरा तन मेरा मन. ऐ वतन ऐ वतन ऐ वतन, जाने मन जाने मन जाने मन. मैं लड़ जाना है लहू में एक चिंगारी, खुद से जुनू तक है जाना हर कतरा बोल रहा.
जाना मैं लड़ जाना है लहू में एक चिंगारी जिद से जुनून तक है जाना हर कतरा मौज रहा अल्लाह दिल पे बन के कफन जब तुड़िया बन के मौत नू बचा मारे मफर મને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત પ્રેમની आ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको बरसात तेरा तो भूलूं मैं सारा सोगाला तारा चबीला तारा रंगीला तारा रंग बेर छे तारी बात सोगाला तारा ओए चबीला तारा ओए रंगीला तारा रंग बेर छे तारी बात रे सोगाला तारा ओए चबीला तारा ओए रंगीला तारा रंग बेर छे तारी बात रे छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको घर साथ तेरा तो भूलूं मैं सारा सोगाला तारा चबीला तारा रंगीला तारा रंग बेर छे तारी बात सोगाला तारा ओए चबीला तारा ओए रंगीला तारा रंग बेर छे तारी बात सोगाला तारा ओए चबीला तारा ओए रंगीला तारा रंग बेर छे तारी बात रे ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ಸುಖಿ ಕೊಯ್ಯರ ಕೋಯಿ ಸೇರುನ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಕೋಯಿ ತತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ತತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಕೋಯಿ ಸುಖಿ ಕೊಯ್ಯರ
ಕೊಯ್ಯರಪೋಯಿ ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರಪೋಯಿ கொரியேறு ஹளைய கடிஜவனேறு கண்டையிடி கடத்தேறு மானேறுத பூவண்ணே புடி கடுத்தது கொரியேறு மாண்டீத மாயிலண்ணே புடி மெத்தது கொரியேறு பார்த்தூர்த ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯ ಪಣ್ಣೆ ಮುರುಗುತ್ತ ತುಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೇರ ಪೋಯಿ ಸೀತಕ್ಕ ಸೂಡಾದ ಸೆಸಮಕ್ಕ ಸಂಪಾದ್ಯದ ಸರಸಕ್ಕ ಸಂಯೋಧ ಸುಶೀಲಕ್ಕ ಮುಲ್ಕಿದ ಮಾಲಕ್ಕ ಕಿನಿಗೊಳಿದ ಕಮಲಕ್ಕ ಪಡೆದ ಕಾಳ್ಯಕ್ಕ ಕಾರ್ಲಾದ ಕೂಸಕ್ಕ ಮಂಡದ ಬಾಲಕ್ಕ ಬಸೂದ ಭವನಕ್ಕ ನಿಟ್ಲೆದ ನೀಲಕ್ಕ ಪಟ್ಲೆದ ಪಾಚಕ್ಕ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬ್ಯರ ಪೋಯಿ ಕೊಯ್ಯರಪೋಯಿ ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರಪೋಯಿ ಕೊಯ್ಯರಪೋಯಿ ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರಪೋಯಿ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೇರ ಪೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೇರ ಪೋಯಿ ಸುಗ್ಗಿ ಕೊಯ್ಯರಪೋಯಿ ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರಪೋಯಿ